ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಅಂತ್ಯ ಲೀಲಾ ಅಧ್ಯಾಯ 11. ದ ಪಾಸಿಂಗ್ ಆಫ್ ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ದೇಹ ತ್ಯಾಗ ಮಾಡುವಂತ ವಿಷಯ. ಆದ್ರೆ ಈಗ ನಿಮ್ಮಲ್ಲಿ ಪ್ರಶ್ನೆ, ದೇಹ ತ್ಯಾಗ ಮಾಡುವಂಥದ್ದು ಬೇಸರದ ವಿಷಯವ ಅಲ್ಲ ಸಂಭ್ರಮದ ವಿಷಯವ? ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಹರೇ ಕೃಷ್ಣ, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಶುದ್ಧ ಭಕ್ತರಿಗೆ ಸಂಭ್ರಮದ ವಿಚಾರ ಪ್ರಭುಜಿ, ಸಂಭ್ರಮದ ವಿಚಾರ. ನಮ್ಮಂತವರಿಗೆ ಬೇಸರದ ವಿಚಾರ. ನಮ್ಮಂತವರಿಗೆ ಎಸ್, ಬೇರೆಯವ್ರು ಯಾರಾದ್ರು ಹೇಳ್ತೀರಾ? ಇಲ್ಲ ಪ್ರಭುಜಿ, ನಾನು ಶ್ವೇತಾ ಕುಲಕರ್ಣಿ ಮಾತಾಡೋದು. ಯಾರಿಗಾದ್ರೂ ಸಂಭ್ರಮದ ವಿಷಯ, ಅವರಿಗೆ ಹೊಸ ದೇಹ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸರಿ ಕೃಷ್ಣ. ನೋಡಿ, ಶುದ್ಧ ಭಕ್ತರು ದೇಹ ತ್ಯಾಗ ಮಾಡೋದನ್ನು ನಾವು ಎಂತ ಮಾಡ್ತೇವೆ? ನಾವು ಉಪವಾಸ ಹಿಡಿದ್ದೇವೆ. ಯಾವುದಕ್ಕೆ? ಹುಟ್ಟಿದಕ್ಕೆ ಕೂಡ ಅವರ ದೇಹ ತ್ಯಾಗ ಮಾಡಿದ ದಿವಸ. ಯಾಕೆಂದ್ರೆ ಅದು ಇಟ್ ಇಸ್ ಲೈಕ್ ಎ ಫೆಸ್ಟಿವಲ್. ಯಾಕೆಂದ್ರೆ ಅವರು ಟೋಟಲಿ ಅವರ ದೇಹ ಅಂತ ಅಂದ್ರೆ ಟೋಟಲಿ ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿದೆ. ಹಾಗಾಗಿ ಭಕ್ತಿ ಮಾಡ್ತಾ 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 ಆ ದೇಹವು ಕೂಡ ಟೋಟಲಿ ಸ್ಪಿರಿಚುವಲ್ ಆಗಿದೆ. ಎಸ್, ನೋಡಿ, ಇದು ತುಂಬಾ ಸಂಭ್ರಮದ ವಿಷಯ. ಚೈತನ್ಯ ಮಹಾಪ್ರಭು ಪರ್ಸನಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನು ನೋಡುವ ನಾವು. ಹರೇ ಕೃಷ್ಣ. ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ, ಯಾಕೆಂದ್ರೆ ತುಂಬಾ ಉಂಟು. The summary of this chapter is given by Srila Bhaktivinoda Thakur in his Amrita Pravaha Bhashya as follows. ಸಮ್ಮರಿ ಕೊಟ್ಟದ್ದು ಶ್ರೀಲ ಭಕ್ತಿವಿನೋದ ಠಾಕೂರ್. ಪ್ರಭುಪಾದ ಇದು ಗುರು, ಇದು ತಂದೆ. ಯಾವ ಇದರಲ್ಲಿ? ಅಮೃತ ಪ್ರವಾಹ ಭಾಷ್ಯದಲ್ಲಿ. ಇನ್ ದಿಸ್ ಚಾಪ್ಟರ್ ಇಟ್ ಈಸ್ ಡಿಸ್ಕ್ರೈಬ್ಡ್ ಹೌ ಬ್ರಹ್ಮ ಹರಿದಾಸ್ ಠಾಕೂರ್, ನೋಡಿ, ಹರಿದಾಸ್ ಠಾಕೂರ್ ಬೇರೆ ಯಾರಲ್ಲ, ಬ್ರಹ್ಮ ಗೇವ್ ಅಪ್ ಹಿಸ್ ಬಾಡಿ, ಅವರ ದೇಹವನ್ನು ಬಿಡ್ತಾರೆ ವಿತ್ ದಿ ಕನ್ಸೆಂಟ್ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. And how the Lord himself personally performed the funeral ceremony and carried the body to the sea. ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಬ್ರಹ್ಮ ಎಂತ ಮಾಡೋದಂದ್ರೆ ಕೃಷ್ಣನ ಫ್ರೆಂಡ್ಸ್ ಅನ್ನು ಮತ್ತೆ ಕೃಷ್ಣನ ಒಟ್ಟಿಗಿದ್ದ ಹಸುಗಳು ಕರುಗಳನ್ನು ಅಪಹರಿಸ್ತಾನೆ. ಆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಎಕ್ಸ್ಪಾನ್ಷನ್ ಆಗ್ತಾನೆ. ಹೇಗಂದ್ರೆ ಅದು ಅಪಹರಿಸಿದಂಥದ್ದು. ಇನ್ನೊಂದು ಒರಿಜಿನಲ್ ಸೆಟ್ ಬೇರೆ ಕಡೆ ಇಡ್ತಾನೆ. ಅದು ಒಟ್ಟಿಗೆ ತ್ರೀ ಸೆಟ್ಸ್ ಅಂದ್ರೆ ಬ್ರಹ್ಮ ಒಂದು ಕೊಂಡು ಹೋಗ್ತಾನೆ ಒಂದು ಸೆಟ್ ಅನ್ನು, ಕೃಷ್ಣ ಇಲ್ಲಿ ಒಂದು ಎಕ್ಸ್ಪಾನ್ಷನ್ ಆಗ್ತಾನೆ. ಒರಿಜಿನಲ್ ಜನರು ಆಲ್ರೆಡಿ ಇನ್ನೊಂದು ಇಡ್ತಾರೆ. ಆ ರೀತಿ, ಯಾಕೆಂದ್ರೆ ಒರಿಜಿನಲ್ ಅನ್ನು ಬ್ರಹ್ಮನಿಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲವೂ ಕೃಷ್ಣನ ಕಂಟ್ರೋಲ್ ಉಂಟು. ಹೇಗೆ ಅಂದ್ರೆ ಸೀತೆ ಕೂಡ ರಾವಣ ಕೊಂಡದಂಥದ್ದು ಮಾಯಾ ಸೀತೆ. ಯಾವಾಗ ರಾವಣ ನೋಡಿದ ಆಗ ಇಮಿಡಿಯೇಟ್ ಆ ಸೀತೆ ಅವಳು ಡಿಸಪಿಯರ್ ಆದ್ರೆ ಅಲ್ಲಿ ಬಂದದ್ದು ಮಾಯಾ ಸೀತೆ, ಇಟ್ಸ್ ದೇವಿ. ಹಾಗೆ ಇಲ್ಲಿ ಕೂಡ ಹಾಗೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಬ್ರಹ್ಮನಿಗೆ. ಬ್ರಹ್ಮ ಬಂದು ವಾಪಸ್ ಇಲ್ಲಿ ಬಂದು ನೋಡ್ತಾನೆ, ಹಾಗೆ ಇದ್ದಾರೆ. ಮತ್ತೆ ಮೇಲೆ ನೋಡ್ತಾನೆ, ಹಾಗೆ ಇದ್ದಾರೆ. ಅವನಿಗೆ ಗೊತ್ತಾಗ್ತದೆ ಎಸ್, ಅವ ತಪ್ಪು ಮಾಡಿದಾನೆ. ಅವ ತುಂಬಾ ಇಂಟೆಲಿಜೆಂಟ್. ನೋಡಿ, ನಾವು ಇಂಟೆಲಿಜೆಂಟ್ ಅಲ್ಲ, ಯಾಕೆಂದ್ರೆ ನಮ್ಗೆ ಮಾಡಿದ ತಪ್ಪು ನಮ್ಗೆ ಅರಿವಾಗುವುದಿಲ್ಲ. ನಾವು ಮತ್ತೆ ಕೂಡ ನಾವು ಮಾಡಿದ್ದು ಸರಿ ಅಂತ ಎಣಿಸ್ತೇವೆ. ಬ್ರಹ್ಮ ಹಾಗೆ ಅಲ್ಲ ಅಂತೆ. ಬ್ರಹ್ಮ ತುಂಬಾ ಇಂಟೆಲಿಜೆಂಟ್, ತುಂಬಾ ಅಂದ್ರೆ ತುಂಬಾ ಇಂಟೆಲಿಜೆಂಟ್. ಅವನಿಗೆ ಗೊತ್ತಾಯ್ತು ಎಸ್, ನಾನು ಮಾಡಿದ ತಪ್ಪ ಅಂತ. ಇಮಿಡಿಯೇಟ್ ಬಂದು ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದು ಹೇಳುವುದಂತ, ಕೃಷ್ಣ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ನನಗೆ ದೊಡ್ಡ ಶಿಕ್ಷೆ ಕೊಡು. ನಾವು ಶಿಕ್ಷೆಗೆ ಹೇಳುವುದಿಲ್ಲ. ನಾವು ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಬೇಡ, ನನ್ನನ್ನು ಕ್ಷಮಿಸು ಅಂತ ಹೇಳ್ತೇವೆ. ಯಾಕೆಂದ್ರೆ ನಮ್ಗೆ ಶಿಕ್ಷೆ ತಗೊಳ್ಳುವಷ್ಟು ನಮ್ಗೆ
ಆ ಒಂದು ತಾಳ್ಮೆ ಇಲ್ಲ, ಎಂತ ಹೇಳುವಂಥದ್ದು, ಸ್ಟ್ರೆಂತ್ ಇಲ್ಲ, ತಾಳ್ಮೆ ಇಲ್ಲ, ಸ್ಟ್ರೆಂತ್. ಹಾಗಾಗಿ ನಾವು ಆ ರೀತಿ ಹೇಳ್ತೇವೆ. ಆದರೆ ಬ್ರಹ್ಮ ಹೇಳಿದಲ್ಲ, ಬ್ರಹ್ಮ ಹೇಳಿದು ನನಗೆ ಶಿಕ್ಷೆ ಕೊಡು. ಕೃಷ್ಣನಿಗೆ ಗೊತ್ತಾಯ್ತು ಇದು ಜನ್ಮಿನ ಅಂತ ಗೊತ್ತಾಯ್ತು. ಭಗವಂತನಿಗೆ ಗೊತ್ತಾಗ್ತದೆ ಜನ್ಮಿನ್ ಯಾವುದು, ಹಿಪೋಕ್ರಸಿ ಯಾವುದು ಅಂತ ಗೊತ್ತಾಗ್ತದೆ. ಜನ್ಮಿನ್ ಅಂದ್ರೆ ಒಳಗಿರುವಂತ ನ್ಯಾಚುರಲ್, ಹಿಪೋಕ್ರಸಿ ಅಂದ್ರೆ ಹೇಳುವುದೊಂದು ಮಾಡುವುದೊಂದು. ಇವ ಹಿಪೋಕ್ರಸಿ ಅಲ್ಲ, ಯಾರ್ದು ಹಿಪೋಕ್ರೇಟ್ ಅಲ್ಲ, ಯಾರು ನಾವು ಬ್ರಹ್ಮ ಹೇಳಿದೆ ನನಗೆ ಶಿಕ್ಷೆ ಕೊಡುವುದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಓಕೆ ನೆಕ್ಸ್ಟ್ ನಾನು ವೆರಿ ಸೂನ್ ಚೇತನ ಮಹಾಭಾಗಿ ಬರ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಆ ಲೀಲೆಯಲ್ಲಿ ನಿಮಗಿಂತ ನಾನು ಮುಂಚೆ ಹುಟ್ಟುವ ಹಾಗೆ ಮಾಡು. ಮತ್ತೆ ನಾನೊಂದು ಮ್ಲೇಚ್ಛ ಫ್ಯಾಮಿಲಿಯಲ್ಲಿ, ಮ್ಲೇಚ್ಛ ಅಂದ್ರೆ ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿ ಹುಟ್ಟುವಂಥದ್ದು, ಮ್ಲೇಚ್ಛ ಫ್ಯಾಮಿಲಿಯಲ್ಲಿ ಹುಟ್ಟುವ ಹಾಗೆ ಮಾಡು. ಮತ್ತೆ ನಾನು ಸತತವಾಗಿ ನಿನ್ನ ಸ್ಮರಣೆ ಮಾಡ್ತಾ ಇರುವ ಹಾಗೆ ಮಾಡು. ಮತ್ತೆ ಆ ಲೀಲೆಯಲ್ಲಿ ನೀನು ಮುಗಿಸುವ ಮುಂಚೆ ನಾನು ಸಾಯುವ ಹಾಗೆ ಮಾಡು. ಮತ್ತೆ ನಾನು ಸತ್ತ ಮೇಲೆ ನಾನು ದೊಡ್ಡ ಪಾಪಿ, ನನ್ನ ಹೆಣವನ್ನು ನೀನು ಎಳೆದುಕೊಂಡು ಹೋಗ್ಬೇಕು. ಗೌರಿ ಕಿಶೋರದಾಸ ಬಾಬಾಜಿ ಮಹಾರಾಜ್ ಕೂಡ ಹೇಳುವಂಥದ್ದು, ಅವರ ಶಿಷ್ಯ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್. ಐ ಆಮ್ ಸೋ ಮಚ್ ಪಾಪಿ, ಮೈ ಡೆಡ್ ಬಾಡಿ ಅಂದ್ರೆ ನನ್ನ ಈ ಬಾಡಿಯನ್ನು ನನ್ನ ಸತ್ತ ಮೇಲೆ ವಲ್ಚರ್ಸ್ ತಿನ್ಬೇಕು, ಮತ್ತೆ ನನ್ನ ಹೇಗೆ ಅಂದ್ರೆ ಕಾರ್ಪೊರೇಷನ್ ಅವರ ಗಾಡಿಗೆ ಎಳೆದುಕೊಂಡು ಹೋಗ್ಬೇಕು ನನ್ನ ದೇಹವನ್ನು. ನಾನು ಅಷ್ಟು ದೊಡ್ಡ ಪಾಪಿ, ಅವ್ರ ಪಾಪಿ ಅಲ್ಲ. ಅದೇ ರೀತಿ ಹರಿದಾಸ್ ಅವರು ಪಾಪಿ ಅಲ್ಲ, ಆದ್ರೆ ಹೇಳುವಂಥದ್ದು ಈ ಲೀಲೆಯಲ್ಲಿ ನನ್ನ ಹೆಣವನ್ನು ನಾನು ಸತ್ತ ಮೇಲೆ ನೀವು ಎಳೆದುಕೊಂಡು ಹೋಗಿ. ಹಾಗೆ ಚೇತನ್ ಮಹಾಪ್ರಭು ಎಂತ ಮಾಡುವಂಥದ್ದು, ಎಳೆದುಕೊಂಡು ಹೋಗುವಂಥದ್ದು. ಸಿದ್ಧಬಕುಲದಿಂದ ಹರಿದಾಸ್ ಠಾಕೂರ್ ಸಮಾಧಿ ನಾವೆಲ್ಲ ಹೋಗಿದ್ದೇವೆ, ಸಿದ್ಧಬಕುಲ ಕೂಡ ಹೋಗಿದ್ದೇವೆ, ಹರಿದಾಸ್ ಠಾಕೂರ್ ಸಮಾಧಿಗೆ ಹೋಗಿದ್ದೇವೆ. ಅದು ಬೀಚ್ ಹತ್ರ. ಹಾಗಾಗಿ ಜಗನ್ನಾಥಪುರಿಯಲ್ಲಿ ಬೀಚಲ್ಲಿ ಸ್ನಾನ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಚೇತನ್ ಮಹಾಪ್ರಭು ಪರ್ಸನಲಿ ಹರಿದಾಸ್ ಠಾಕೂರ್ ಅನ್ನುವ ಶುದ್ಧ ಭಕ್ತರನ್ನು ಕೊಂಡೋಗಿದ್ದಾರೆ. ಎಸ್, ಈಗ ಪರ್ಫಾರ್ಮ್ ದ ಫ್ಯೂನರಲ್ ಸೆರೆಮನಿ. ಹಾಗೆ ಈ ರೀತಿ ಅವನ ಹರಿದಾಸ್ ಠಾಕೂರ್ ಇದು ಅಂತ್ಯ ಸಂಸ್ಕಾರ ಮಾಡ್ತಾರೆ ಚೇತನ್ ಪರ್ಸನಲಿ. ಅಂಡ್ ಕ್ಯಾರಿ ದ ಬಾಡಿ ಟು ದ ಸಿ, ಎಳೆದುಕೊಂಡು ಹೋಗುವಂತ. ಈ ಪರ್ಸನಲಿ ಎಂಟೌನ್ ದ ಬಾಡಿ, ಚೇತನ್ ಮಹಾಪ್ರಭು ಪರ್ಸನ್ ಮಾಡ್ತಾರೆ. ಕವರ್ಡ್ ಇಟ್ ವಿತ್ ದಿ ಸ್ಯಾಂಡ್ ಅಂಡ್ ಇರೆಕ್ಟೆಡ್ ಎ ಪ್ಲಾಟ್ಫಾರ್ಮ್ ಆನ್ ದಿ ಸೈಡ್. ಹೊಯ್ಗೆಯಿಂದ ಕವರ್ ಮಾಡ್ತಾರೆ. ಆಫ್ಟರ್ ಟೇಕಿಂಗ್ ಎ ಬಾತ್ ಇನ್ ದ ಸಿ, ಮತ್ತೆ ನೋಡಿ ಸಮುದ್ರದಲ್ಲಿ ಸ್ನಾನ ಮಾಡ್ತಾರೆ. ಈ ಪರ್ಸನಲಿ ಬೆಗ್ಡ್ ಪ್ರಸಾದಂ ಆಫ್ ಜಗನ್ನಾಥ್. ಮತ್ತೆ ಹೇಗಂದ್ರೆ ನಾವು ಊಟ ಕೊಡುವಂಥದ್ದೆಲ್ಲ ಉಂಟು. ಹಾಗಾಗಿ ಚೇತನ್ ಮಹಾಪ್ರಭು ಪರ್ಸನಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರಂತೆ ಜಗನ್ನಾಥ್. ಫ್ರಮ್ ಶಾಪ್ ಕೀಪರ್ಸ್ ಅಂಡ್ ಡಿಸ್ಟ್ರಿಬ್ಯೂಟ್ ಪ್ರಸಾದಂ ಟು ದಿ ಅಸೆಂಬಲ್ಡ್ ಡಿವೋಟೀಸ್. ಎಸ್, ಈಗ ನೋಡುವ ನಾವು ಒಂದೊಂದು. ನಮಾಮಿ ಹರಿದಾಸಂ ತಂ ಚೈತನ್ಯಂ ತಂ ಚ ತತ್ ಪ್ರಭು ಸಂಸ್ಥಿತಂ ಅಪಿ ಯನ್ ಮೂರ್ತಿಂ ಸ್ವಾಂಕೆ ಕೃತ್ವ ನಾನಾರ್ಥ ಯಹ. Let me offer my respectful obeisances unto Haridas Thakur and his master, Sri Chaitanya Mahaprabhu, who danced with the body of Haridas Thakur on his lap. ಹಾಗಾಗಿ ಕೃಷ್ಣ ಕವಿರಾಜ್ ಗೋಸ್ವಾಮಿ ಯಾರಿಗೆಲ್ಲ ನಮನ ಸಲ್ಲಿಸ್ತಾ ಇದ್ದಾರೆ, ಹರಿದಾಸ್ ಠಾಕೂರ್ ಮತ್ತೆ ಚೇತನ್ ಮಹಾಪ್ರಭುಗೆ. ಚೇತನ್ ಮಹಾಪ್ರಭು ಎಂತ ಮಾಡಿದ್ರು, ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಹರಿದಾಸ್ ಠಾಕೂರ್ ಅನ್ನು ಅವರ ತೊಡೆಯಲ್ಲಿ ಕೂರಿಸಿ. ನೋಡಿ ಎಷ್ಟು ಗ್ರೇಟ್ ಹರಿದಾಸ್ ಠಾಕೂರ್. ಜಯ ಜಯ ಶ್ರೀ ಚೈತನ್ಯ, ಜಯ ನಿತ್ಯಾನಂದ, ಜಯ ಅದ್ವೈತ ಪ್ರಿಯ ನಿತ್ಯಾನಂದ, ಪ್ರಿಯ ಜಯ. ಆಲ್ glories to Chaitanya Mahaprabhu, who is very merciful and who is very dear to Advaita Acharya and Lord Nityananda. Yes, next. Jaya Srinivas Sheshwara Haridas Natha, Jaya Gadadhara Priya Swarupa Prananatha. All glories to the master of Srinivas Thakura. All glories to the master of Haridas Thakur. All glories to the dear master of Gadadhar Pandit. All glories to the master of Srila. All glories to the master of the life of Swarup Damodar. ಇವರೆಲ್ಲ ಚೇತನ್ ಮಹಾಪ್ರಭು ಕ್ಲೋಸ್ ಅಸೋಸಿಯೇಟ್ಸ್. ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಶ್ರೀನಿವಾಸ್ ಠಾಕೂರ್, ಹರಿದಾಸ್ ಠಾಕೂರ್, ಗದಾಧರ್ ಪಂಡಿತ್ ಮತ್ತೆ ಸ್ವರೂಪ್ ದಾಮೋದರ್.
ಹಾಗೆ ಚೇತನ್ ಇವರು ಕೃಷ್ಣ ಕವಿರಾಜ್ ಗೋಸ್ವಾಮಿ ಇವರಿಗೆಲ್ಲ ವಂದನೆ ಸಲ್ಲಿಸ್ತಾ ಇದ್ದಾರೆ. ಎಸ್. ಜಯ ಕಾಶಿಪ್ರಿಯ ಜಗದಾನಂದ ಪ್ರಾಣೇಶ್ವರ ಜಯ ರೂಪ ಸನಾತನ ರಘುನಾಥೇಶ್ವರ. All glories to Lord Sri Chaitanya, who is very dear to Kashi Mishra. He is the Lord of the life of Jagadananda. Jagadananda, close associate Chaitanya Mahaprabhu, and the Lord of Rupa Goswami, Sanatana Goswami, Raghunath Goswami. ಹಾಗಾಗಿ ಇಲ್ಲಿ ಕಾಶಿ ಮಿಶ್ರನಿಗೆ, ಜಗದಾನಂದನಿಗೆ, ರೂಪ ಗೋಸ್ವಾಮಿಗೆ, ಸನಾತನ ಗೋಸ್ವಾಮಿಗೆ, ರಘುನಾಥ್ ಗೋಸ್ವಾಮಿ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದಾರೆ. ಚೈತನ್ಯ ಚರಿತಾಮೃತ ಕೃಷ್ಣ ಕವಿರಾಜ್ ಗೋಸ್ವಾಮಿ. ಜಯ ಗೌರ ದೇಹ ಕೃಷ್ಣ ಸ್ವಯಂ ಭಗವಾನ್ ಕೃಪಾ ಕರಿ ದೇಹ ಪ್ರಭು ನಿಜ ಪಾದದಾನ. All goes to transcendental form of Chaitanya Mahaprabhu, who is Krishna himself. The Supreme Person of Godhead, my dear Lord, kindly give me shelter at your lotus feet by your causeless mercy. ಈಗ ಚೈತನ್ಯ ಮಹಾಪ್ರಭುಗೆ ವಂದನೆ ಸಲ್ಲಿಸ್ತಾ ಇದ್ದಾರೆ. ಕೃಷ್ಣನೇ, ಹಾಗಾಗಿ ನನಗೆ ಆಶ್ರಯ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾದದಲ್ಲಿ. ಕೃಷ್ಣ ಚೈತನ್ಯ. ಜಯ ನಿತ್ಯಾನಂದ ಚಂದ್ರ ಜಯ ಚೈತನ್ಯರ ಪ್ರಾಣ ತುಮಾರ ಶರಣಾನಂದ ಭಕ್ತಿ ದೇಹ ದಾನ. All glories to ನಿತ್ಯಾನಂದ, who is the life and soul of Sri Chaitanya Mahaprabhu. ಈಗ ನಿತ್ಯಾನಂದ ಪ್ರಭುಗೆ ವಂದನೆ ಸಲ್ಲಿಸ್ತಾ ಇದ್ದಾರೆ. ಅವರು ಚೈತನ್ಯ ಮಹಾಪ್ರಭು ಪ್ರಾಣ. ಹಾಗೆ ಮೈ ಡಿಯರ್ ಲಾರ್ಡ್ ಕೈಂಡ್ಲಿ ಗಿವ್ ಮೀ ಎಂಗೇಜ್ಮೆಂಟ್ ಡ್ಯೂಸ್ ಅಟ್ ಯುವರ್ ಲೋಟಸ್ ಫೀಟ್. ನೋಡಿ, ಹಾಗೆ ನಮಗೆ ಭಕ್ತಿ ಸೇವೆಯಲ್ಲಿ ನಮಗೆ ಜಾಗ ಬೇಕಿದ್ರೆ ನಾವು ನಿತ್ಯಾನಂದ ಪ್ರಭುಗೆ ಪ್ರಾರ್ಥನೆ ಮಾಡ್ಬೇಕಂತ. ಹಾಗೆ ಇಲ್ಲಿ ಕೃಷ್ಣ ಕವಿರಾಜ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. All glories to Advaita Acharya, who is treated by Sri Chaitanya Mahaprabhu as superior due to his age and Jaya Jaya Advaita Chandra Chaitanya Arya Swa Charane Bhakti Deha Jaya Advaita Acharya. All glories to Advaita Acharya, who is treated by Sri Chaitanya Mahaprabhu as superior due to his age and respectability. Please give me engagement in yours at your lotus feet. ಈಗ ಅದ್ವೈತ ಆಚಾರ್ಯರಿಗೆ ವಂದಿಸ್ತಾ ಇದ್ದಾರೆ. ಜಯ ಗೌರ ಭಕ್ತಗಣ ಗೌರ ಯಾಂದ್ರ ಪ್ರಾಣ ಸಭಾ ಭಕ್ತ ಮಿಲಿ ಮೋರ ಭಕ್ತಿ ದೇಹ ದಾನ. ಆಲ್ ಗೋಸ್ ಟು ಆಲ್ ದ ಡಿವೋಟೀಸ್, ಎಲ್ಲ ಭಕ್ತರಿಗೆ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. ಫಾರ್ ದಿ ಲಾರ್ಡ್ ಈಸ್ ದೇರ್ ಲೈಫ್ ಅಂಡ್ ಸೋಲ್. ಈ ಎಲ್ಲ ಭಕ್ತರಿಗೆ ಚೈತನ್ಯ ಮಹಾಪ್ರಭು ಅವರಿಗೆ ಲೈಫ್ ಅಂಡ್ ಸೋಲ್. ಆಲ್ ಆಫ್ ಯು ಕೈಂಡ್ಲಿ ಬೆಸ್ಟೋ ಡಿವೋಷನಲ್ ಸರ್ವಿಸ್ ಅಪಾನ್ ಮೀ. ಇದು ಆಕ್ಚುಲಿ ಎಟಿಕೇಟ್. ಕೃಷ್ಣ ಕವಿರಾಜ್ ಗೋಸ್ವಾಮಿಗೆ ಎಟಿಕೇಟ್ ಗೊತ್ತುಂಟು. ಯಾವ ರೀತಿ ನಾವು ಬೆಗ್ ಮಾಡಬೇಕು. ಭಕ್ತಿ ಅಂದ್ರೆ ವಿ ಹ್ಯಾವ್ ಟು ಬೆಗ್. ನಾವು ಯಾರಲ್ಲಿ ಬೆಗ್ ಮಾಡುವಂತದ್ದು ನೋಡಿ. ಇಲ್ಲಿ ಕೃಷ್ಣ ಕವಿರಾಜ್ ಗೋಸ್ವಾಮಿ ಎಂತ ಮಾಡ್ತಿದ್ದಾರೆ? ಆಲ್ ಗ್ಲೋರೀಸ್ ಟು ಆಲ್ ಡಿವೋಟೀಸ್ ಆಫ್ ಚೈತನ್ಯ ಮಹಾಪ್ರಭು, ಫಾರ್ ದಿ ಲಾರ್ಡ್ ಈಸ್ ದೇರ್ ಲೈಫ್ ಅಂಡ್ ಸೋಲ್. ಈ ಎಲ್ಲ ಭಕ್ತರಿಗೆ ಚೈತನ್ಯ ಮಹಾಪ್ರಭು ಅಂದ್ರೆ ಅವರ ಜೀವನ ಮತ್ತೆ ಆತ್ಮ. ಆಲ್ ಆಫ್ ಯು ಕೈಂಡ್ಲಿ ಬೆಸ್ಟೋ ಡಿವೋಷನಲ್ ಸರ್ವಿಸ್ ಅಪಾನ್ ಮೀ. ನೋಡಿ, ಎಂತ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ ಕೃಷ್ಣ ಕವಿರಾಜ್ ಗೋಸ್ವಾಮಿ. ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲ ಭಕ್ತರು ನನಗೆ ಆಶೀರ್ವಾದ ಮಾಡಿ, ಭಕ್ತಿ ಸೇವೆ ಸಿಗುವ. ಎಸ್, ನೆಕ್ಸ್ಟ್ ಜಯ ರೂಪ ಸನಾತನ ಜಯ ಅಜೀವ ರಘುನಾಥ ರಘುನಾಥ ಗೋಪಾಲ ಛಾಯಮೋರ ನಾಥ. ಆಲ್ ಗೋಸ್ ಟು ರೂಪ ಗೋಸ್ವಾಮಿ, ಸನಾತನ ಜೀವ ಗೋಸ್ವಾಮಿ, ರಘುನಾಥ ಗೋಸ್ವಾಮಿ, ರಘುನಾಥ್ ಭಟ್ ಗೋಸ್ವಾಮಿ, ಗೋಪಾಲ್ ಭಟ್ ಗೋಸ್ವಾಮಿ, ದ 6 ಗೋಸ್ವಾಮಿ ಬೃಂದಾವನ್. ದೇ ಆರ್ ಆಲ್ ಮೈ ಮಾಸ್ಟರ್ಸ್. ಇವರೆಲ್ಲ ಗೋಸ್ವಾಮಿಗಳನ್ನ ಮಾಸ್ಟರ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚೈತನ್ಯ ಚರಿತಾಮೃತ ಓದ್ತಾ ಇದ್ರೆ ನಾವು ಒಂದಲ್ಲ ಒಂದ್ ದಿವಸ ನಾವು ನಮ್ರರಾಗ್ತೇವೆ. ಯಾಕೆಂದ್ರೆ ಚೈತನ್ಯ ಚರಿತಾಮೃತ ಅಂದ್ರೆ ಹ್ಯುಮಿಲಿಟಿ. ಕೃಷ್ಣ ಕವಿರಾಜ್ ಗೋಸ್ವಾಮಿ ಹಿಡಿದು ಎಲ್ಲರೂ ನಮ್ರರೇ. ಈಗ ಹರಿದಾಸ್ ಠಾಕೂರ್ ಅವ್ರು ಕೂಡ ನಮ್ರರು ಅಂತ ಹೇಳ್ತಿದ್ದಾರೆ ನೋಡು. ಐ ಆಮ್ ರೈಟಿಂಗ್ ದಿಸ್ ನರೇಷನ್ ಆಫ್ ದಿ ಪಾಸ್ಟ್ ಟೈಮ್ಸ್ ಅಂಡ್ ಅಟ್ರಿಬ್ಯೂಟ್ಸ್ ಆಫ್ ದಿ ಲಾರ್ಡ್ ಬೈ ದಿ ಮರ್ಸಿ ಆಫ್ ಶ್ರೀ ಚೈತನ್ಯ ಮಹಾಪ್ರಭು ಅಂಡ್ ಹಿಸ್ ಅಸೋಸಿಯೇಟ್ಸ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಕವಿರಾಜ್ ಗೋಸ್ವಾಮಿ. ನಾನೀಗ ಬರೀತಾ ಇದ್ದೇನೆ ಭಗವಂತನ ಪಾಸ್ಟ್ ಟೈಮ್ಸ್. ಇದು ಚೈತನ್ಯ ಮಹಾಪ್ರಭು ಕೃಪೆ ಮತ್ತು ಅವರ ಸಂಗಡಿಗರ ಕೃಪೆ ಎಂದು. ನನಗೆ ಶಕ್ತಿ ಇಲ್ಲ. ಐ ಡು ನಾಟ್ ನೋ ಹೌ ಟು ರೈಟ್ ಪ್ರಾಪರ್ಲಿ. ನೋಡಿ, ನನಗೆ ಬರೀಲಿಕ್ಕೆ ಗೊತ್ತಿಲ್ಲ. ಇದನ್ನೆಲ್ಲ ಓದುವಾಗ ಅಂತಂದ್ರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ ಅವರು, ಯಾವ ರೀತಿ ಇದ್ದಾರೆ ಅಂದ್ರೆ ಇದು ಹ್ಯುಮಿಲಿಟಿ, ಇದು ಹೈಟ್ಸ್. ನಮ್ರತೆ ಅಂದ್ರೆ ಇದು. ಐ ಡು ನಾಟ್ ನೋ ಹೌ ಟು ರೈಟ್ ಪ್ರಾಪರ್ಲಿ. ನನಗೆ ಬರೀಲಿಕ್ಕೆ ಗೊತ್ತಿಲ್ಲ. ಬಟ್ ಐ ಆಮ್ ಪ್ಯೂರಿಫೈಯಿಂಗ್ ಮೈ ಸೆಲ್ಫ್ ಬೈ ರೈಟಿಂಗ್ ದಿಸ್ ಡಿಸ್ಕ್ರಿಪ್ಷನ್. ಹಾಗೆ ಯಾವಾಗಲೂ ನಾವು ಕ್ಲಾಸ್ ಮಾಡುವಾಗ ದಿಸ್ ಇಸ್ ಮೆಂಟ್ ಫಾರ್ ಮೈ ಪ್ಯೂರಿಫಿಕೇಶನ್. ನನಗೆ ಕ್ಲಾಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು,
ಈಗ ನಮ್ಮನ್ನು ಯಾರಾದ್ರೂ ಕೊಲ್ಲಿಗೆ ಬರ್ತಾರೆ, ನಮ್ಮನ್ನು ಕೊಲ್ಲಿಗೆ ಬರ್ತಾರೆ. ಕೊಲ್ಲಿಗೆ ಬರುವಾಗ ನಾವು ಅವರನ್ನು ಕೊಲ್ಬಹುದು. ಯಾಕೆ ಕೊಲ್ಬಹುದು? ಯಾಕೆಂದ್ರೆ ಡಿಫೆನ್ಸ್, ಸೆಲ್ಫ್ ಡಿಫೆನ್ಸ್. ಮತ್ತೆ ಇನ್ನೊಂದು ನಾವು ಪ್ಲಾನ್ ಮಾಡಿಕೊಳ್ತೇವೆ, ಅದು ಮಾಡಬಾರ್ದು. ಅದಕ್ಕೆ ನಮ್ಗೆ ಜೈಲು. ಸೆಲ್ಫ್ ಡಿಫೆನ್ಸ್ಗೆ ಆಗ್ಬೋದು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಅದೇ ರೀತಿ ಕ್ಲಾಸ್ ಮಾಡುವಂಥದ್ದು ನಮ್ಮ ಸೆಲ್ಫ್ ಡಿಫೆನ್ಸ್. ನಾವು ಇದರಿಂದ ಪ್ಯೂರಿಫೈ ಆಗ್ತೇವೆ. ಆಕ್ಚುಲಿ ಕ್ಲಾಸ್ ಮಾಡೋದ್ರಿಂದ ಕೇಳುವವನಿಗಿಂತ ಜಾಸ್ತಿ ಕ್ಲಾಸ್ ಮಾಡುವವನಿಗೆ ಲಾಭ ಉಂಟು. ಹಾಗಾಗಿ ಇದು ಇಲ್ಲಿ ನೋಡಿ. ಹಾಗಾಗಿ ಬಟ್ ಐ ಆಮ್ ಪ್ಯೂರಿಫೈಯಿಂಗ್ ಮೈ ಸೆಲ್ಫ್ ಬೈ ರೈಟಿಂಗ್ ದಿಸ್ ಡಿಸ್ಕ್ರಿಪ್ಷನ್. ಹಾಗಾಗಿ ನಾವು ಕೂಡ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ನಾನು ಮಾಡುವಂಥದ್ದು ನನ್ನ ಪ್ಯೂರಿಫಿಕೇಶನ್ಗೆ. ನಾನು ಪಂಡಿತ ಅಲ್ಲ. ಸನಾತನ ಗೋಸ್ವಾಮಿ ಹೇಳುವಂಥದ್ದು, ಗ್ರಾಮ ವ್ಯವಹಾರಿಕೆಯೇ ಪಂಡಿತ ಸತ್ಯಮಾನಿ. ಜನರೆಲ್ಲ ನಾನು ಪಂಡಿತ ಅಂತ ಹೇಳ್ತಾರೆ. ನಾನು ಅದನ್ನು ಸತ್ಯ ಅಂತ ಭಾವಿಸ್ತಾ ಇದ್ದೇನೆ. ಅದು ನಾನು ಯಾವ ಸೀಮೆ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ನನಗೆ ಖುಷಿ ಆಗ್ತದೆ ಪಂಡಿತ ಹೇಳುವಾಗ. ಅದೇ ರೀತಿ ನಾವು ಕೂಡ ಪಂಡಿತರಲ್ಲ. ನಾವು ವಿ ಆರ್ ಟ್ರೈಂಗ್ ಟು ಬಿಕಮ್ ಸರ್ವೆಂಟ್. ಇವನ್ ವಿ ಆರ್ ನಾಟ್ ಸರ್ವೆಂಟ್. ಈಗ ಹೇಳ್ಬೋದು ನಾನು ಸೇವಕ ಅಂತ. ಸೇವಕ ಆಗ್ಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಹೇಗೆ ನರಸಿಂಹ ದಾಸ್ ಠಾಕೂರ್ ಇದು ಪ್ರಾರ್ಥನೆಯನ್ನು ನಾವು ನೋಡುವಾಗ ನರಸಿಂಹ ದಾಸ್ ಠಾಕೂರ್ ಹೇಳುವಂಥದ್ದು ಯಾವುದು? ರಾಧಾಕೃಷ್ಣ ಪ್ರಾಣಾಮರದಲ್ಲಿ. ಎಸ್, ಅವರೆಂತ ಹೇಳ್ತಾರೆ? ಎಸ್, ಅವರು ಹೇಳುವಂಥದ್ದು ಲಾಸ್ಟ್ ಒನ್. ಶ್ರೀ ಕೃಷ್ಣ ಚೈತನ್ಯ ಪ್ರಭು ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸೇರಾನುದಾಸ ಸೇವಾ ಅಭಿಲಾಷ ಕೊರೆ ನರೋತ್ತಮ ದಾಸ. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುವಿನ ದಾಸಾನುದಾಸನಾದ ಈ ನರೋತ್ತಮ ದಾಸನು ರಾಧಾಕೃಷ್ಣರ ಸೇವೆಯನ್ನು ಆಶಿಸುತ್ತಾನೆ. ಅಂದ್ರೆ ಸೇವೆಯನ್ನು ಆಶಿಸುವುದು ಅಂದ್ರೆ ಅಂತ, ನನಗೆ ಸೇವೆ ಬೇಕು, ಸೇವೆ ಸಿಗ್ಲಿಲ್ಲ. ಡಿಸೈರಿಂಗ್ ಫಾರ್ ಸೇವಾ. ಹಾಗಾಗಿ ನಾವು ಕೂಡ ಆಕ್ಚುಲಿ ಈಗ ನಾವು ಡೆಸಿಗ್ನೇಷನ್ ಬರಿಬಹುದು, ಯುವರ್ ಹಂಬಲ್ ಸರ್ವೆಂಟ್, ನಮ್ಮ ಹೆಸರು ಆಗ್ಬೋದು, ದಾಸ ದಾಸಿ ಎಂತದ ಆಗ್ಬೋದು. ಆದ್ರೆ ನಾವೀಗ ಸರ್ವೆಂಟ್ ಆಗ್ಲಿ ಕೂಡ ಎಲಿಜಿಬಿಲಿಟಿ ನಮಗೆ ಇಲ್ಲ. ಇದಕ್ಕೆ ಉದಾಹರಣೆ ಪ್ರಭುಪಾದ. ಒಮ್ಮೆ ಪ್ರಭುಪಾದ ಕ್ಲಾಸ್ ಮಾಡ್ತಾ ಇದ್ದಾರೆ. ಒಬ್ಬ ಸಡನ್ ಆಗಿ ಒಂದು ಹುಡುಗ ಹೇಳುವಂಥದ್ದು, ಆರ್ ಯು ಗಾಡ್? ನೀವು ದೇವರ? ಅವ ಎಂತ ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ, ಪ್ರಭುಪಾದ್ ಎಸ್ ನಾನು ದೇವರೇ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ. ಪ್ರಭುಪಾದ್ ಹೇಳ್ತಾರೆ, ನೋ, ಐ ಆಮ್ ನಾಟ್ ಗಾಡ್, ಐ ಆಮ್ ಸರ್ವೆಂಟ್ ಆಫ್ ಗಾಡ್. ನಾನು ದೇವರಲ್ಲ, ದೇವರ ಸೇವಕ. ಸ್ವಲ್ಪ ಹೊತ್ತಿನ ನಂತರ ಪ್ರಭುಪಾದ್ ಅಂತಂದ್ರೆ ಅವನನ್ನೇ ನೋಡ್ತಾರೆ. ಆಗ ಸೇವಕ ಅಂತ ಹೇಳುವಾಗ ಅವ ಟೋಟಲಿ ಶೇಕ್ ಆದ. ಮತ್ತೆ ಪ್ರಭುಪಾದ್ ಅವನನ್ನು ನೋಡ್ತಾ ಇದ್ದಾರೆ. ಅವನಿಗೆ ಪ್ರಭುಪಾದ್ ಗೊತ್ತಾಯ್ತು ಅವ ಶೇಕ್ ಆಗಿದ್ದಾನೆ ಅಂತ. ಪ್ರಭುಪಾದ್ ಅವನ ನೋಡಿದ್ರು. ಸ್ವಲ್ಪ ಹೊತ್ತಿನ ನಂತರ ಹೇಳಿದ್ರು, ಐ ಆಮ್ ನಾಟ್ ಇವನ್ ಸರ್ವೆಂಟ್, ಐ ಆಮ್ ಟ್ರೈಂಗ್ ಟು ಬಿಕಮ್ ಎ ಸರ್ವೆಂಟ್. ನಾನು ಸೇವಕ ಕೂಡ ಅಲ್ಲ, ಸೇವಕನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಭುಪಾದ ಆ ನೆಲೆಯಲ್ಲಿ ಇರುವಾಗ ನಾವು ಎಂತ? ನಾವು ಕೂಡ ಸೇವಕರಲ್ಲ, ನಾವು ಸೇವಕರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೇವಕನ ಅನ್ನೋದು ಕೂಡ ದೊಡ್ಡ ವಿಷಯ ಅಂತೆ. ಭಗವಂತನ ಸೇವೆ ಸಿಗುವಂಥದ್ದು ಕೂಡ ದೊಡ್ಡ ವಿಷಯ.
ಎಸ್, ಹಾಗಾಗಿ ಇದು ನಮ್ಮ ಪ್ಯೂರಿಫಿಕೇಶನ್ಗೆ. ಎಸ್, ಶ್ಲೋಕ 11. ಹೇ ಮಾತಾ ಹೇ ಮಾತಾ ಮಹಾಪ್ರಭುರ ನೀಲಾಚಲೆ ವಾಸ ಸಂಗೇ ಭಕ್ತ ಗಣ ಲಾನ ಕೀರ್ತನ ವಿಲಾಸ. Sri Chaitanya Mahaprabhu thus resided at Jagannath Puri with his personal devotees and enjoyed the congregational chanting of the Hare Krishna Mahamantra. Okay, ಒಂದು ನಿಮಿಷ. ಹರಿದಾಸ್ ಠಾಕೂರ್ ಟಾಪಿಕ್ಗೆ ಹೋಗುವ ಡೈರೆಕ್ಟರ್. Yes. ಓಕೆ, ಡೈರೆಕ್ಟ್ ಮಾಡುವ. ಇಲ್ಲಿಂದ ನಾವು ಶ್ಲೋಕ ಹೇಳೋದು ಬೇಡ, ಇಲ್ಲಿಂದ ಮಾಡುವ, ಇಲ್ಲದ ಲೇಟ್ ಆಗ್ತದೆ. ಓಕೆ. Jagannath Puri with personal devotees and enjoyed the congregation chanting of the Hare Krishna Mahamantra. In the daytime, Sri Chaitanya Mahaprabhu engaged in dancing and chanting and in seeing the temple of Lord Jagannath. ಹಗಲ ಹೊತ್ತಲ್ಲಿ ಚೈತನ್ಯ ಎಂತ ಮಾಡ್ತಾ ಇದ್ರು? ಡ್ಯಾನ್ಸ್ ಮತ್ತೆ ಕೀರ್ತನ ಮಾಡ್ತಾ ಇದ್ರು ಅಂತೆ, ಮತ್ತೆ ಜಗನ್ನಾಥ್ ದರ್ಶನ ಮಾಡ್ತಾರೆ. At night, in the company of his most confident devotees, such as Ramandraya, Swarup Damodar Goswami, he tasted the nectar of transcendental mellows of Lord Sri Krishna's pastimes. ನೋಡಿ, ರಾತ್ರಿ ಯಾರೊಟ್ಟಿಗೆ? ರಮಾಂದ್ರಾಯ ಮತ್ತೆ ಸ್ವರೂಪ್ ದಾಮೋದರ್ ಗೋಸ್ವಾಮಿ. ಟ್ರಾನ್ಸೆಂಡೆಂಟಲ್ ಮೆಲೋಸ್, ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಉಂಟು, ಭಕ್ತಿರಸಾಂ ಸಿಂಧು ಅಲ್ಲಿ. ಎಸ್. 13. Sri Chaitanya Mahaprabhu very happily passed his days in his way at Neelachala, Jagannath Puri, feeling separation from Krishna. ನೋಡಿ, ವಿಪ್ರಲಂಬ ಭಾವದಲ್ಲಿ ಇದ್ರು ಚೈತನ್ಯ ಮಹಾಪ್ರಭು. He exhibited many transient symptoms all over his body. ಇದೆಲ್ಲ ವಿಪ್ರಲಂಬ ಭಾವ ಅವರ ದೇಹದಲ್ಲಿ ಕಾಣ್ತಿತ್ತಂತೆ. ಡೇ ಆಫ್ಟರ್ ಡೇ ದ ಸಿಂಪ್ಟಮ್ಸ್ ಇನ್ಕ್ರೀಸ್, ಜಾಸ್ತಿ ಆಗ್ತಾ ಉಂಟು ದಿವಸ ಹೋದಾಗೆ. ಯಾವುದು? ಅವರ ಟ್ರಾನ್ಸೆಂಡೆಂಟಲ್ ಸಿಂಪ್ಟಮ್ಸ್. ಅಂಡ್ ಅಟ್ ನೈಟ್ ದೇ ಇನ್ಕ್ರೀಸ್ ಇವನ್ ಮೋರ್, ರಾತ್ರಿ ಜಾಸ್ತಿ. ಯಾಕೆಂದ್ರೆ ರಾತ್ರಿ ಅವರು ಕ್ಲೋಸ್ ಅಸೋಸಿಯೇಟ್ ಅವರಿಗೆ. ಆಲ್ ದಿ ಸಿಂಪ್ಟಮ್ಸ್ ಸಚ್ ಆಸ್ ಟ್ರಾನ್ಸೆಂಟ್ ಆಂಗ್ಸೈಟಿ, agitation and talking like a madman, ಹುಚ್ಚನಾಗಿ ಮಾತಾಡೋದು, were present just as they are described in the Shastras. ಅದಕ್ಕೆ ಅಂತ್ಯಲೀಲ ತುಂಬಾ ಹೈ ಉಂಟು. ಇದು ಅಂತ್ಯಲೀಲ 11ನೇ ಅಧ್ಯಾಯ. Swarup Damodar Goswami and Ramandraya, the chief assistant in Sri Chaitanya Mahaprabhu's pastimes, remained with him both day and night. ನೋಡಿ, ಇಬ್ಬರು ಮಾತ್ರ ಒಟ್ಟಿಗೆ ಇದ್ರಂತೆ ರಾತ್ರಿ. ಹಗಲೊತ್ತಲ್ಲಿ ಉಳಿದವರು ಇದ್ರು, ರಾತ್ರಿ ಸ್ವರೂಪ್ ದಾಮೋದರ್ ಮತ್ತೆ ರಾಮಂದ್ರಾಯ, chief assistants. One day, Govinda, the personal servant of Sri Chaitanya Mahaprabhu, went in great jubilation. ನೋಡಿ, ಗೋವಿಂದ ಚೈತನ್ಯ ಮಹಾಪ್ರಭು's assistant, jubilation ಹೋದಂತೆ, to deliver the remnants of Lord Jagannath's food to Haridas Takur. ಅಂದ್ರೆ ಜಗನ್ನಾಥ ಪ್ರಸಾದ ಹರಿದಾಸ್ ಠಾಕೂರ್ ಕೊಡ್ಲಿಕ್ಕೆ ಹೋಗ್ತಾ ಇದೆ. When Govinda came to Haridas, he saw that Haridas Thakur was lying on his back and chanting his round very slowly. ಗೋವಿಂದ ಹೋಗ್ತಾನೆ ಹರಿದಾಸ್ ಠಾಕೂರಿಗೆ ಪ್ರಸಾದ ಕೊಡ್ಲಿಕ್ಕೆ. ಆಗ ಹರಿದಾಸ್ ಠಾಕೂರ್ ಮೆಲ್ಲ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಪ್ಲೀಸ್ ರೈಸ್ ಅಂಡ್ ಟೇಕ್ ಯುವರ್ ಮಹಾಪ್ರಸಾದ್, ಗೋವಿಂದ ಸರ್. ಗೋವಿಂದ ಹೇಳುವಂತದ್ದು ಹರಿದಾಸ್ ಠಾಕೂರಿಗೆ, ಎದ್ದೇಳಿ ಮಹಾಪ್ರಸಾದ್ ತಗೊಳ್ಳಿ ಅಂತ. ಇದಕ್ಕೆ ಹರಿದಾಸ್ ಠಾಕೂರ್ ಅಂತ ಹೇಳ್ತಾರೆ, ಐ ಹ್ಯಾವ್ ನಾಟ್ ಫಿನಿಶ್ ಚಾಂಟಿಂಗ್ ಮೈ ರೆಗ್ಯುಲರ್ ನಂಬರ್ಸ್ ಆಫ್ ರೌಂಡ್. ನನ್ನ ಚಾಂಟಿಂಗ್ ಆಗ್ಲಿಲ್ಲ. ಹೌ ದೆನ್ ಕ್ಯಾನ್ ಐ ಈಟ್? ಹೇಗೆ ನಾನು ತಿನ್ನುವಂಥದ್ದು? ನನ್ನ ಚಾಂಟಿಂಗ್ ಆಗಲಿಲ್ಲ, ಹೇಗೆ ನಾನು ತಿನ್ನುವಂಥದ್ದು? ಬಟ್ ಯು ಹ್ಯಾವ್ ಬ್ರಾಟ್ ಮಹಾಪ್ರಸಾದ, ಹೌ ಕ್ಯಾನ್ ಐ ನೆಗ್ಲೆಕ್ಟ್ ಇಟ್? ಅದು ನೀನು ಮಹಾಪ್ರಸಾದ ತಂದಿದ್ಯಾ, ನನ್ನ ಜಪ ಆಗಲಿಲ್ಲ, ನಾನು ಹೇಗೆ ತಿನ್ನುವಂಥ? ಆದರೆ ಮಹಾಪ್ರಸಾದವನ್ನು ಹೇಗೆ ರಿಜೆಕ್ಟ್ ಮಾಡುವಂಥದ್ದು? ಸೇಯಿಂಗ್ ದಿಸ್ ಆಫರ್ಡ್ ಪ್ರೇಯರ್ ಟು ಮಹಾಪ್ರಸಾದಂ ಟು ಕಿಲ್ ಲಿಟಲ್ ಪೋರ್ಷನ್. ಅದನ್ನು ಹೇಳಿ ಸ್ವಲ್ಪ ತಗೊಳ್ತಾನೆ. ಇದು ರೆಸ್ಪೆಕ್ಟ್ ಯಾವುದಕ್ಕೆ? ಮಹಾಪ್ರಸಾದನಿಗೆ. ಮಹಾಪ್ರಸಾದಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗೆ ಮಹಾಪ್ರಸಾದಂ ಹೇಳುವಾಗ ನಾವು ನನ್ನ ಚಾಂಟಿಂಗ್ ಆಗಲಿಲ್ಲ, ನಂದು ಫಿನಿಶ್ ಆಗಲಿಲ್ಲ, ಇಲ್ಲ, ಆ ರೀತಿ ಮಾಡ್ಲಿಕ್ಕಿಲ್ಲ. ಹರಿದಾಸ್ ಠಾಕೂರ್ ನಾವು ಕಲಿಬೇಕು. ಆಫರ್ ಸ್ವಲ್ಪ ಅದು ನಾವು ಆನರ್ ಮಾಡಬೇಕು. ಆನರಿಂಗ್ ಪ್ರಸಾದಂ ಅದಕ್ಕೆ ಹೇಳುವಂಥದ್ದು. ದ ನೆಕ್ಸ್ಟ್ ಡೇ ಶ್ರೀ ಚೈತನ್ಯ ಮಹಾಪ್ರಭು went to Haridasa's place and inquired from him, ಹರಿದಾಸ, ಆರ್ ಯು ವೆಲ್? ನೆಕ್ಸ್ಟ್ ದಿವಸ ಚೈತನ್ಯ ಮಹಾಪ್ರಭು ಹೋಗ್ತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹರಿದಾಸ ಹೇಗೆ, ಆರಾಮಿದ್ಯಾ? Haridas offered his obeisances to the Lord and replied,
ಮೈ ಬಾಡಿ ಇಸ್ ಆಲ್ ರೈಟ್ ಬಟ್ ಮೈ ಮೈಂಡ್ ಅಂಡ್ ಇಂಟೆಲಿಜೆನ್ಸ್ ಆರ್ ನಾಟ್ ವೆಲ್. ಇದು ನಮಗೆ ಕೆಪ್ಪೆಗೆ ಹೊಡೆದಾಗೆ. ಹರಿದಾಸ್ ಠಾಕೂರ್ದು ಮೈಂಡ್ ಕೂಡ ಇಂಟೆಲಿಜೆನ್ಸ್ ಒಳ್ಳೇದುಂಟು, ಆದರೆ ಇಂಡೈರೆಕ್ಟ್ ಆಗಿ ಇದು ನಮಗೆ ಟಾಂಟ್. ಇಂಡೈರೆಕ್ಟ್ ಆಗಿ ನಮಗೆ ಅದು ಟಾಂಟ್. ನಮ್ದು ಮೈಂಡ್ ಮತ್ತು ಇಂಟೆಲಿಜೆನ್ಸ್ ಸರಿ ಇಲ್ಲ. ನಮ್ದು ಈಗ ಬಾಡಿ ಸರಿ ಉಂಟು, ಯಾವುದೇ ರೋಗ ಇಲ್ಲ ನಮಗೆ, ಆದರೆ ಮೈಂಡ್ ಇಲ್ಲ, ಇಂಟೆಲಿಜೆನ್ಸ್ ನಮ್ಮನ್ನು ಹ್ಯಾರಾಸ್ ಮಾಡ್ತಾ ಉಂಟು. ಇಂಟೆಲಿಜೆನ್ಸ್ ಇಲ್ಲ ನಮಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಆ ಮೆಚ್ಯೂರ್ಡ್ ಇಂಟೆಲಿಜೆನ್ಸ್ ಇಲ್ಲ, ಮೈಂಡ್ ಫ್ಲಿಕರಿಂಗ್. ಇದು ನಮ್ಮ ಕಂಡೀಷನ್. ಅದಕ್ಕೆ ನಮ್ಗೆ ಹೇಳುವಂಥದ್ದು ಕಂಡೀಷನ್ ಸೋಲ್ಸ್. ನಾವು ಬದ್ಧ ಜೀವಿಗಳು. ಆದರೆ ನಮ್ರತೆಯಲ್ಲಿ ಎಂತ ಹೇಳ್ತಿದ್ದಾರೆ ಹರಿದಾಸ್ ಠಾಕೂರ್? ಮೈ ಬಾಡಿ ಇಸ್ ಆಲ್ ರೈಟ್ ಬಟ್ ಮೈ ಮೈಂಡ್ ಅಂಡ್ ಇಂಟೆಲಿಜೆನ್ಸ್ ಆರ್ ನಾಟ್ ವೆಲ್. ಈಗ ಚೇತನ ಮಹಾಪ್ರಭು ಎಂತ ಹೇಳ್ತಾರೆ ನೋಡುವ. ಶ್ರೀ ಚೇತನ ಮಹಾಪ್ರಭು ಫರ್ದರ್ ಎನ್ಕ್ವೈರ್ ಫ್ರಮ್ ಹರಿದಾಸ್, ಕ್ಯಾನ್ ಯು ಅಸರ್ಟೈನ್ ವಾಟ್ ಯುವರ್ ಡಿಸೀಸ್ ಇಸ್? ನಿಮ್ಗೆ ಹೇಳ್ಬೋದಾ ನಿನ್ನ ರೋಗ ಎಂತ ಅಂತ ಚೇತನ ಮಹಾಪ್ರಭು ಹೇಳ್ತಾ ಇದ್ದಾರೆ ಹರಿದಾಸ್ ಠಾಕೂರ್. ಈಗ ನೆಕ್ಸ್ಟ್, ನೌ ದಟ್ ಯು ಹ್ಯಾವ್ ಬಿಕಮ್ ಹೋಲ್ಡ್, ದ ಲಾರ್ಡ್ ಸೆಡ್, ಯು ಮೇ ರಿಡ್ಯೂಸ್ ದ ನಂಬರ್ ಆಫ್ ರೌಂಡ್ಸ್ ಯು ಚಾಂಟ್ ಡೈಲಿ. ಈಗ ನಿನಗೆ ಪ್ರಾಯ ಆಗಿದೆ, ಈಗ ನೀನು ನಿನ್ನ ಚಾಂಟಿಂಗ್ ಅನ್ನು ಕಡಿಮೆ ಮಾಡು. ಯು ಆರ್ ಆಲ್ರೆಡಿ ಲಿಬರೇಟೆಡ್, ನೀನು ಆಲ್ರೆಡಿ ಮುಕ್ತಾತ್ಮ, ನೀನು ಮುಕ್ತನಾಗಿದೆಯಾ. ಅಂಡ್ ದೇರ್ ಫೋರ್ ಯು ನೀಡ್ ನಾಟ್ ಫಾಲೋ ದ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಆಫ್ ವೇದಿಕ್. ನಾವೆಲ್ಲ ನೋಡಿ ಇದು ನಾವು ಫಾಲೋ ಮಾಡಬೇಕು, ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು, ಯಾಕಂದ್ರೆ ನಾವು ಬದ್ಧಾತ್ಮ. ಹರಿದಾಸ್ ಠಾಕೂರ್ ಮುಕ್ತಾತ್ಮ, ಅದಕ್ಕೆ ಚೇತನ ಬೀಳುವಂಥದ್ದು ನೀನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತಿಲ್ಲ. ನೀನು ಮುಕ್ತಾತ್ಮ, ಲಿಬರೇಟೆಡ್. Your role in this incarnation is to deliver the people in general. ನಿನ್ನ ರೋಲ್ ಅಂತ ಅಂದ್ರೆ ನೀನು ಜನರನ್ನು ಉದ್ಧಾರ ಮಾಡ್ಲಿಕ್ಕೆ. ನೀನು ಉದ್ಧಾರ ಆಗಿದೆಯಾ, ನೀನು ಉದ್ಧಾರ ಮಾಡ್ಲಿಕ್ಕೆ. ಯು ಆರ್ ಸಫಿಷಿಯಂಟ್ಲಿ ಪ್ರೀಚ್ ದ ಗ್ಲೋರೀಸ್ ಆಫ್ ದಿ ಹೋಲಿ ನೇಮ್ ಇನ್ ದಿಸ್ ವರ್ಲ್ಡ್. ನೀನು ಬಂದು 192 ಆಗಿ ಜಪ ಮಾಡಿದ್ಯಾ ಅಂದ್ರೆ ಜಸ್ಟ್ ಚಾಂಟಿಂಗ್. ಈಗ ನಾವು ಇದು ನೋಡಿ ಇದನ್ನು ಮಾಡ್ಲಿಕ್ಕಿಲ್ಲ. ದಿಸ್ ಇಸ್ ಮೆಂಟ್ ಫಾರ್ ಬಾಬಾಜಿ. ಪ್ರಭುಪಾದ ಹೇಳಿದ್ದಾರೆ, ದೇರ್ ಇಸ್ ನೋ ಮೋರ್ ಬಾಬಾಜಿ ಇನಿಷಿಯೇಷನ್ ಇನ್ ದಿಸ್ ಕಲಿಯುಗ. Last one was Gaur Kishore Das Babaji, then there is no more. ಹಾಗಾಗಿ ನಾವು ಬಾಬಾಜಿ ಅಲ್ಲ. ಹರಿದಾಸ್ ಠಾಕೂರ್ ಇಸ್ ಅ ಬಾಬಾಜಿ. ಬಾಬಾಜಿ ಕ್ಯಾನ್ ಸಿಟ್ ಇನ್ ಪ್ಲೇಸ್ ಅಂಡ್ ಈ ಕ್ಯಾನ್ ಚಾಂಟ್. ನಾವು ಹಾಗೆ ಅಲ್ಲ. ಪ್ರಭು ಹೇಳಿದ್ದಾರೆ, ಯು ಹ್ಯಾವ್ ಟು ಪ್ರೀಚ್. ಸೊ ಯು ಮಿನಿಮಮ್ ಯು ಚಾಂಟ್ 16. ವೆನ್ ಯು ಆರ್ ಫ್ರೀ ಯು ಕ್ಯಾನ್ ಚಾಂಟ್. ಮಿನಿಮಮ್ 16 ಸುತ್ತು ಮಾಡ್ಬೇಕಂತೆ. ಮತ್ತೆ ನಾವು ಸೇವೆ ಮಾಡಬೇಕು. ಈಗ ನಾವೆಲ್ಲ ದೇವಸ್ಥಾನದಲ್ಲಿರುವವರು, ನಾನು ಚಾಂಟಿಂಗೇ ಮಾಡ್ತಾ ಇರ್ತೇನೆ, ಸೇವೆ ಯಾರು ಮಾಡೋದು? ಸೇವೆ ಯಾರು ಮಾಡುವಂತ? ಈ ಕ್ಲಾಸ್ ಕೊಡುವಂತ ಕೂಡ ಸೇವೆ, ಬೇರೆ ಹೊರಗೆ ತುಂಬಾ ಸೇವೆ ಉಂಟು. ಹಾಗಾಗಿ ನಾನು ಚಾಂಟಿಂಗ್ ಮಾಡ್ತಾ ಇದ್ದೆ, ಇಲ್ಲ ಸೇವೆ ಕೂಡ ಮಾಡ್ಬೇಕು. ಪ್ರಭುಪಾದ ಹೇಳಿದ್ದಾರೆ ಎಂತಂದ್ರೆ, ಇದಕ್ಕೆಂತ ಹೇಳುವಂಥದ್ದು ಪ್ಯಾರ್ಫೇಟ್. ಇಲ್ಲಿ ಮಂಗಳೂರಲ್ಲಿ ಐಸ್ ಕ್ರೀಮ್ ಫೇಮಸ್, ಅದರಲ್ಲಿ ಪ್ಯಾರ್ಫೇಟ್ ಅಂತ ಒಂದು ಸಿಗ್ತದೆ ಐಸ್ ಕ್ರೀಮ್. ನಾನು ಮುಂಚೆ ತಿಂತಾ ಇದ್ದೆ. ಹಾಗೆ ಅದರಲ್ಲಿ ಎಂತ ಅಂದ್ರೆ ಫ್ರೂಟ್ಸ್ ಎಲ್ಲ ಇರ್ತದೆ, ಮತ್ತೆ ಸ್ಲೈಸ್, ಈ ಒಂದು 3 ಬೇರೆ ಬೇರೆ ಸ್ಲೈಸ್ ಇರ್ತದೆ. ಅದೇ ರೀತಿ ನಮ್ಗೆ ಕೂಡ ನಮ್ದು ಈಗ ಪ್ಯಾರ್ಫೇಟ್ ಅಂದ್ರೆ ನಾವೆಂತ ಮಾಡ್ಬೇಕೀಗ? ನಾವು ಎಲ್ಲ 16 ಜಪ, ಈ ಕಡೆಯಿಂದ ಸೇವೆ, ಈ ಕಡೆಯಿಂದ ಸಂಘ, ಎಲ್ಲ ನಾವು ಮಾಡ್ಬೇಕು. ಸಂಘ ಅಂದ್ರೆ ಟೇಕಿಂಗ್ ಅಸೋಸಿಯೇಷನ್, ಈ ಕ್ಲಾಸ್ ಇದು ಸಂಘ, ಮತ್ತೆ ಸೇವೆ, ಭಗವಂತನ ಸೇವೆ, ಮತ್ತೆ ಸಾಧನ, ಎಲ್ಲ ಒಟ್ಟೊಟ್ಟಿಗೆ ಹೋಗ್ಬೇಕು. ಹಾಗೆ ಶುದ್ಧ ಭಕ್ತರಿಗೆ ಇದೆಲ್ಲ ಮಾಡ್ಬೇಕಂತಿಲ್ಲ, ಅವರು ಆಲ್ರೆಡಿ ಲಿಬರೇಟೆಡ್. ಹಾಗಾಗಿ ನಾವು ಬಾಬಾಜಿ ಆಗ್ಲಿಕ್ಕಿಲ್ಲ. ಆದರೆ ಪ್ರಾಯದವರು, ಕೆಲವರೆಲ್ಲ ರೋಗ ಇದ್ದವರೆಲ್ಲ ಅವ್ರು ಕೂತ್ಕೊಂಡು ಮಾಡ್ತಾ ಇರ್ಬೋದು. ಅಂದ್ರೆ ಕ್ಲಾಸ್ ಕೇಳುವಂಥದ್ದು, ಸೇವೆ ಮಾಡ್ಲಿಕ್ಕೆ ಆಗದವರೆಲ್ಲ ಅಂಥವರಿಗೆ ಕೀರ್ತನೀಯ ಸದಾಹರಿ ಮಾಡ್ತಾ ಇರ್ಬೋದು. ಆದ್ರೆ ಎಲ್ಲರಿಗೂ ರೆಕಮೆಂಡೆಡ್ ಅಲ್ಲ. ಯಾಕೆಂದ್ರೆ ಎಲ್ಲರೂ ಈ ರೀತಿ ಮಾಡಿದ್ರೆ ಎಲ್ಲರೂ ಕಷ್ಟ. ಹಾಗೆ ಎಂತ ಹೇಳುವಂಥದ್ದು, ನಾವು ಬೈಫರ್ಫಿಕೇಶನ್ ಮಾಡಬೇಕು. ಓಕೆ, ಯುವರ್ ರೋಲ್ ಇನ್ ಡೆಲಿವರ್ ಪೀಪಲ್ ಜನರಲ್, ಯು ಆರ್ ಸಫಿಷಿಯಂಟ್ ಪ್ರೀಚ್ ದ ಗ್ಲೋರೀಸ್ ಆಫ್. ಹಾಗಾಗಿ ತುಂಬಾ ಅವರು ಎಂತ ಹೇಳುವಂಥದ್ದು ಜಪ ಮಾಡಿದ್ದಾರೆ. ಆದ್ರೆ ಜಪ ಅಂದ್ರೆ ಇಟ್ ಇಸ್ ಅ ಟೈಪ್ ಆಫ್ ಪ್ರೀಚಿಂಗ್. ಇಟ್ಸ್ ಅ ಟೈಪ್ ಆಫ್ ಪ್ರೀಚಿಂಗ್. ಯಾಕೆಂದ್ರೆ ಅವರ ಒಬ್ಬರ ಜಪದಿಂದ ಟೋಟಲ್ ಪ್ಯೂರಿಫಿಕೇಶನ್ ಆಗ್ತದೆ. ಯಾಕೆಂದ್ರೆ ಅವ್ರ ಪ್ಯೂರ್ ಡಿವೋಟಿ. ಹಾಗೆ ಪ್ಯೂರ್ ಡಿವೋಟಿಯನ್ನು ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ. ನಾನು ಕೂಡ ಒಬ್ಬನೇ ಮಾಡ್ತೇನೆ, ನನ್ನಿಂದ ಎಲ್ಲರೂ ಪ್ಯೂರಿಫಿಕೇಶನ್ ಆಗ್ತಾರೆ.
ಈ ರೀತಿ ನಾವು ಥಿಂಕಿಂಗ್ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ, ಅನುಸರಣೆ. ಆಚಾರ್ಯ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ತಾ ಹೋಗ್ಬೇಕು ನಾವು. ಹಾಗೆ ಪ್ರೋಪರ್ ಸ್ಟ್ರಿಕ್ಟ್ಲಿ ಆಗಿ ಹೇಳಿದ್ದಾರೆ, ದೇರ್ ಇಸ್ ನೋ ಮೋರ್ ಬಾಬಾಜಿ ಇನಿಷಿಯೇಷನ್. ಎಸ್, ಬಾಬಾಜಿ ಇನಿಷಿಯೇಷನ್ ಅಲ್ಲ ನಮಗೆ. Yes, the Lord concluded, now therefore please reduce the fixed number of times you chant the Hare Krishna Mahamantra. ನೀನು 192 ಕಡಿಮೆ ಮಾಡು. ಆಲ್ರೆಡಿ ಡೆಲಿವರ್ ಆಗಿದೆಯಾ, ನಿನ್ನ ಉಳಿದವ್ರನ್ನ ಡೆಲಿವರ್ ಆಗಿ ಕಡಿಮೆ ಮಾಡು. ಎಸ್. ಈಗ ಹರಿದಾಸ್ ಠಾಕೂರ್ ಅಂತ ಹೇಳಿದ್ದಾರೆ, ಐ ವಾಸ್ ಬಾರ್ನ್ ಇನ್ ಅನ್ ಇನ್ಫೀರಿಯರ್ ಫ್ಯಾಮಿಲಿ. ಅಂದ್ರೆ ಅವ್ರು ಮುಸ್ಲಿಂ ಫ್ಯಾಮಿಲಿ ಹುಟ್ಟುವಂಥದ್ದು. ಇಟ್ ಇಸ್ ಮ್ಲೇಚ್ಛ, ಅಂದ್ರೆ ತುಂಬಾ ಒಂದು ಕಡೆ ಉಂಟು ಅಂತಂದ್ರೆ ತುಂಬಾ ಮಾಂಸಾಹಾರಿ ತಿಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಅವ್ರು ಆ ಫ್ಯಾಮಿಲಿ ಹುಡ್ತಾರಂತೆ, ತೀರಾ ಜಾಸ್ತಿ ತಿನ್ನುವರು. ಹಾಗಾಗಿ ಇಟ್ ಇಸ್ ನಾಟ್ ಗುಡ್, ಇಟ್ ಇಸ್ ಅ ಟೈಪ್ ಆಫ್ ಪನಿಷ್ಮೆಂಟ್. ಎಸ್, ನಾನು ಒಂದು ನೀಚ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ಇನ್ಫೀರಿಯರ್ ಫ್ಯಾಮಿಲಿ, ಅಂಡ್ ಮೈ ಬಾಡಿ ಇಸ್ ಮೋಸ್ಟ್ ಅಬಾಮಿನೇಬಲ್. ನನ್ನ ದೇಹ ತುಂಬಾ ಪತಿತ, ಅಬಾಮಿನೇಬಲ್. ಐ ಆಲ್ವೇಸ್ ಎಂಗೇಜ್ ಇನ್ ಲೋವರ್. ನನ್ನ ಕೆಲಸ ಕೂಡ ಕೆಳ ಸ್ತರದ್ದು. ದೇರ್ಫೋರ್ ಐ ಆಮ್ ದ ಲೋವೆಸ್ಟ್, ಮೋಸ್ಟ್ ಕಂಡೆಮ್ಡ್ ಆಫ್ ಮ್ಯಾನ್. ನೋಡಿ, ಇದನ್ನು ಕೇಳುವಾಗ ಚೇತನ್ ಮಹಾಪ್ರಭುದ ಹಾರ್ಟ್ ಮೆಲ್ಟ್ ಆಗದೆ ಇರ್ತದ. ಇದೆಲ್ಲ ಎಂತಂದ್ರೆ ಹೆಸರಿಗೆ ಹೇಳುವುದಲ್ಲ. ಈಗ ನಾವು ಹೇಳುವಂಥದ್ದು, ಈಗ ನಾನು ಕೂಡ ಹೇಳ್ಬೋದು, ನಾನು ತುಂಬಾ ನೀಚ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನನ್ನ ದೇಹವು ತುಂಬಾ ನೀಚ, ನನ್ನ ಕೆಲಸ ಕೂಡ ನೀಚ, ನಾನು ತುಂಬಾ ನೀಚ, ನಾನು ಕಂಡೆಮ್ಡ್ ಅಂದ್ರೆ ಎಲ್ಲರೂ ನಿಂದಿಸುವಂತ ವ್ಯಕ್ತಿ, ಇದು ನಾನು ಹೇಳ್ಬೋದು. ಆದ್ರೆ ಒಳಗೆ ನನಗೆ ಮಾನ ಪೂಜೆ ಪ್ರತಿಷ್ಠೆ ಉಂಟು. ಮಾನ ಪೂಜೆ ಪ್ರತಿಷ್ಠೆ ಅಂದ್ರೆ ನನಗೆ ರೆಸ್ಪೆಕ್ಟ್ ಸಿಗ್ಬೇಕು, ನನ್ನನ್ನೆಲ್ಲರೂ ಪೂಜೆ ಮಾಡಬೇಕು, ನನ್ನೆಲ್ಲರೂ ಪ್ರತಿಷ್ಠೆ ಮಾಡಬೇಕು. ಆದ್ರೆ ನಾನು ಹೊರಗೆ ಹೇಳುವಂಥದ್ದು ಇದೆಲ್ಲ ಹೇಳುವಂಥದ್ದು, ಇದಕ್ಕೆ ಹೇಳುವಂಥದ್ದು ಹಿಪೋಕ್ರೆಸಿ. ಒಳಗೆ ಒಂದು, ಹೊರಗೆ ಒಂದು. ಶುದ್ಧ ಭಕ್ತರಾಗೆಲ್ಲ ಅವರು ಒಳಗೆ ಕೂಡ ಸೇಮ್, ಹೊರಗೆ ಕೂಡ ಸೇಮ್. ಇದನ್ನು ನಿಜವಾಗಿ ಅವರು ಫೀಲ್ ಮಾಡ್ತಾರೆ. ಐ ಆಮ್ ಅನ್ಸಿಯೇಬಲ್ ಅಂಡ್ ಅನ್ಟಚೇಬಲ್. ನನ್ನನ್ನು ನೋಡ್ಬಾರ್ದು ಯಾರು, ನೋಡಿದ್ರೆ ಅವ ಎಂತ ಹೇಳುವಂಥದ್ದು, ಅವನಿಗೆ ದರಿದ್ರ. ಮತ್ತೆ ಅನ್ಟಚೇಬಲ್, ನನ್ನನ್ನು ಯಾರು ಮುಟ್ಟಬಾರ್ದು. But you have accepted me as your servant. This means that you have delivered me from a hellish condition and raised me to the Vaikuntha platform. ಹಾಗಾಗಿ ಎಸ್, ಓಕೆ, ಒಂದು ನಿಮಿಷ. This means that you have delivered me from hellish condition and raised me to the Vaikuntha platform. Yes, ಇದನ್ನು ಹೇಳ್ತಾ ಇದ್ದಾರೆ. My dear Lord, you are the fully independent personality of Godhead. ನೀವು ಪೂರ್ತಿ ಸ್ವರಾಟ್. ನೀವು ಯು ಆಕ್ಟ್ ಬೈ ಯುವರ್ ಓನ್ ಫ್ರೀ ವಿಲ್. ನಿಮ್ಗೆ ಅಂದ್ರೆ ಹೇಗೆ ಬೇಕು ಹಾಗೆ ನೀವು ಮಾಡ್ಬೋದು. ಯು ಕಾಸ್ ದ ಹೋಲ್ ವರ್ಲ್ಡ್ ಟು ಡ್ಯಾನ್ಸ್ ಅಂಡ್ ಆಕ್ಟ್ ಆಸ್ ಯು ಲೈಕ್. ಹಾಗೆ ಇಡೀ ಲೋಕವನ್ನು ನೀವು ಕುಣಿಸ್ಬೋದು ಹೇಗೆ ನಿಮ್ಮ ಇಷ್ಟ ಬಂದ ಹಾಗೆ. ಮೈ ಡಿಯರ್ ಲಾರ್ಡ್, ಬೈ ಯುವರ್ ಮರ್ಸಿ ಯು ಹ್ಯಾವ್ ಮೇಡ್ ಮಿ ಡ್ಯಾನ್ಸ್ ಇನ್ ಮೆನಿ ವೇಸ್. ನೀವು ನನ್ನನ್ನು ಕುಣಿಸ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಐ ವಾಸ್ ಆಫರ್ಡ್ ಟು ಶ್ರಾದ್ದ ಪಾತ್ರ ವಿಚ್ ಶುಡ್ ಹ್ಯಾವ್ ಬೀನ್ ಆಫರ್ಡ್ ಟು ಫಸ್ಟ್ ಕ್ಲಾಸ್ ಬ್ರಾಹ್ಮಣ. ಅಂದ್ರೆ ನನಗೆ ಶ್ರಾದ್ದ ಅಂದ್ರೆ 13 ದಿವಸ ಆಗುವಾಗ ಊಟ ಕೊಡ್ತಾರೆ, ಅದು ಆಕ್ಚುಲಿ ಬ್ರಾಹ್ಮಣಿಗೆ ಕೊಡಬೇಕಿತ್ತು, ನನಗೆ ಕೊಟ್ಟಿದ್ದಾರೆ. ಐ ಏಟ್ ಫ್ರಮ್ ಇಟ್ ಇವನ್ ದೋ ಐ ವಾಸ್ ಬಾರ್ನ್ ಇನ್ ಎ ಫ್ಯಾಮಿಲಿ ಆಫ್ ಮೀಟ್ ಈಟರ್ಸ್. ನಾನು ಮಾಂಸ ತಿನ್ನುವವರ ಫ್ಯಾಮಿಲಿ ಹುಟ್ಟಿದ್ದೇನೆ, ಆದ್ರೂ ಕೂಡ ನನಗೆ ಶ್ರಾದ್ದ ಪಾತ್ರ ನೀವು ಕೊಟ್ಟಿದ್ದೀರಿ. ಆಕ್ಚುಲಿ ನೀವು ಬ್ರಾಹ್ಮಣರಿಗೆ ಕೊಡಬೇಕಿತ್ತು, ನನಗೆ ಕೊಟ್ಟಿದ್ದೀರಿ. ಐ ಹ್ಯಾವ್ ಹ್ಯಾಡ್ ಒನ್ ಡಿಸೈರ್ ಫಾರ್ ಎ ವೆರಿ ಲಾಂಗ್ ಟೈಮ್. ನನಗೊಂದು ಇಚ್ಛೆ ಉಂಟು. ಐ ಥಿಂಕ್ ದಟ್ ಕ್ವೈಟ್ ಸೂನ್ ಮೈ ಲಾರ್ಡ್ ಯು ವಿಲ್ ಬ್ರಿಂಗ್ ಎ ಕ್ಲೋಸ್ ಯುವರ್ ಪಾಸ್ಟ್ ಟೈಮ್ಸ್ ವಿತ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ನೀವು ಆದಷ್ಟು ಬೇಗ ನೀವು ನಿಮ್ಮ ಲೀಲೆಯನ್ನು ಮುಗಿಸ್ತಾ ಇದ್ದೀರಿ. ಹಾಗೆ ನನಗೊಂದು ಇಚ್ಛೆ ಉಂಟು. ಎಂತ ಇಚ್ಛೆ? ಐ ವಿಶ್ ದಟ್ ಯು ಶೋ ಮೀ ದಿಸ್ ಕ್ಲೋಸಿಂಗ್ ಚಾಪ್ಟರ್ ಆಫ್ ಯುವರ್ ಪಾಸ್ಟ್ ಟೈಮ್ಸ್ ಬಿಫೋರ್ ದಟ್ ಟೈಮ್ ಕಮ್ಸ್. ಕೈಂಡ್ಲಿ ಲೆಟ್ ಮೈ ಬಾಡಿ ಫಾಲ್ ಡೌನ್ ಇನ್ ಯುವರ್ ಪ್ರೆಸೆನ್ಸ್. ಹಾಗಾಗಿ ನೀವು ಲೀಲೆ ಮುಗಿಸುವ ಮುಂಚೆ ನಾನು ಸಾಯಬೇಕು ಅಷ್ಟೇ.
ನೀವು ಇರುವಾಗ ನಾನು ಸಾಯ್ಬೇಕು, ಇದು ನನ್ನ ಇಚ್ಛೆ. ಐ ವಿಶ್ ಟು ಕ್ಯಾಚ್ ಯುವರ್ ಲೋಟಸ್ ಫೀಟ್ ಅಪಾನ್ ಮೈ ಹಾರ್ಟ್ ಅಂಡ್ ಸಿ ಯುವರ್ ಮೂನ್ ಲೈಕ್ ಫೇಸ್. ನಾನು ಸಾಯುವಾಗ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಮುಖವನ್ನು ನೋಡ್ತಾ ಇರುವಾಗ ಆಗ್ಬೇಕು. ಹರಿದಾಸ್ ಠಾಕೂರ್ ಇಚ್ಛೆ. ವಿತ್ ಮೈ ಟಾಂಗ್ ಐ ಶಲ್ ಚಾಂಟ್ ಯುವರ್ ಹೋಲಿ ನೇಮ್ಸ್. ನನ್ನ ನಾಲಿಗೆಯಲ್ಲಿ ನಿಮ್ಮ ಹೆಸರನ್ನು ನಾನು ಶ್ರೀಕೃಷ್ಣ ಚೈತನ್ಯ. ದಟ್ ಇಸ್ ಮೈ ಡಿಸೈರ್. ಇದು ನನ್ನ ಇಚ್ಛೆ. ಕೈಂಡ್ಲಿ ಲೆಟ್ ಮಿ ಗಿವ್ ಅಪ್ ಮೈ ಬಾಡಿ ಇನ್ ದಿಸ್ ವೇ. ಈ ರೀತಿ ನನಗೆ ದೇಹ ತ್ಯಾಗ ಮಾಡಬೇಕು. ಓ ಮೋಸ್ಟ್ ಮರ್ಸಿಫುಲ್ ಲಾರ್ಡ್, ಇಫ್ ಬೈ ಯುವರ್ ಮರ್ಸಿ ಇಟ್ ಇಸ್ ಪಾಸಿಬಲ್, ಕೈಂಡ್ಲಿ ಗ್ರಾಂಟ್ ಮೈ ಡಿಸೈರ್. ನೋಡಿ, ಯಾವಾಗ ಈ ಸೆಂಟೆನ್ಸ್ ನಾವು ನೆನ್ಪಿಡ್ಬೇಕು. ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಬೈ ಯುವರ್ ಮರ್ಸಿ, ನಿಮ್ಮ ಕೃಪೆಯಿಂದ. ಯಾವಾಗಲೂ ಇದನ್ನು ನಾವು ಮಾತಾಡುವಾಗ ಇದು ಬರಬೇಕು ನಮ್ಮ ಬಾಯಲ್ಲಿ. ನನ್ನ ಎಬಿಲಿಟಿಯಿಂದ ಅಲ್ಲ, ನಿಮ್ಮ ಕೃಪೆಯಿಂದ. ಲೆಟ್ ದಿಸ್ ಲೋ ಬಾರ್ನ್ ಬಾಡಿ ಫಾಲ್ ಡೌನ್ ಬಿಫೋರ್ ಯು. ನಾನು ತುಂಬಾ ನೀಚ, ನನ್ನ ದೇಹ ನೀಚ, ನನ್ನ ಜನ್ಮ ನೀಚ. ಯು ಕ್ಯಾನ್ ಮೇಕ್ ಪಾಸಿಬಲ್ ದಿಸ್ ಪರ್ಫೆಕ್ಷನ್ ಆಲ್ ಮೈ ಡಿಸೈರ್ಸ್. ಹಾಗಾಗಿ ನಿಮಗೆ ಇದನ್ನು ಮಾಡಬಹುದು. ಶ್ರೀ ಚೈತನ್ಯ ಸೆಟ್, ಮೈ ಡಿಯರ್ ಹರಿದಾಸ, ಕೃಷ್ಣ ಇಸ್ ಸೋ ಮರ್ಸಿಫುಲ್ ದಟ್ ಈ ಮಸ್ಟ್ ಎಕ್ಸಿಕ್ಯೂಟ್ ವಾಟ್ ಎವರ್ ಯು ವಾಂಟ್. ಕೃಷ್ಣ ತುಂಬಾ ಕೃಪಾಲು, ನೀನು ಹೇಳಿದಾಗೆ ಆಗ್ತದೆ. ನೋಡಿ, ಅದಕ್ಕೆ ಹೇಳುವಂಥದ್ದು ಶುದ್ಧ ಭಕ್ತರ ಇಚ್ಛೆಗಳೆಲ್ಲ ಈಡೇರ್ತದೆ. ಯಾಕೆ? ಎಸ್, ಯಾರಾದ್ರೂ ಹೇಳ್ಬೋದಾ? ಶುದ್ಧ ಭಕ್ತರ ಎಲ್ಲ ಇಚ್ಛೆಗಳು ಈಡೇರ್ತದೆ. ಯಾಕೆ? ಎಸ್, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದಾ? ಕೃಷ್ಣ ಅವರ ಹೃದಯದಲ್ಲಿ ಇರ್ತಾನೆ. ಕೃಷ್ಣ ನಮ್ಮ ಹೃದಯದಲ್ಲಿ ಕೂಡ ಇದ್ದಾನೆ. ಅವರ ಇಚ್ಛೆಗಳು ಭಗವಂತನ ಇಚ್ಛೆಗಳ ಜೊತೆ ಅಲೈನ್ಡ್ ಆಗಿರುತ್ತೆ. ಎಸ್, ಅವರ ವೆರಿ ಗುಡ್. ಹರೇ ಕೃಷ್ಣ ಪ್ರಭುಜಿ. ಐಹಿಕ ಇಚ್ಛೆಗಳು ಏನೂ ಇರೋದಿಲ್ಲ ಪ್ರಭುಜಿ. ಅವ್ರಿಗೆ ಏನಿದ್ರು ಆಧ್ಯಾತ್ಮಿಕ ದಲ್ಲಿ ಮುಂದೆ ಹೋಗುವಂತ ಇಚ್ಛೆ ಇರುತ್ತೆ. ಆದ್ದರಿಂದ ಎಸ್, ವೆರಿ ಗುಡ್. ಓಕೆ, ಎಂತಂದ್ರೆ ಗೀತಮ್ಮನ್ ಹೇಳಿದಾಗೆ ಅವರ ಇಚ್ಛೆಗಳು ಭಗವಂತನ ಇಚ್ಛೆಯೊಟ್ಟಿಗೆ ಅಲೈನ್ ಆಗ್ತದೆ. ನೋಡಿ, ಬ್ಯೂಟಿಫುಲ್ ಆನ್ಸರ್. ಪ್ರಭುದಿರುವಂತದ್ದು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೇವತಾಸ್ ಅಂಡ್ ಅಸುರಾಸ್? ಅಸುರಾಸ್ ಗೋ ಅಗೇನ್ಸ್ಟ್ ದಿ ಲಾರ್ಡ್, ದೇವತಾಸ್ ಮೀನ್ಸ್ ದೇ ಅಲೈನ್ ವಿತ್ ಲಾರ್ಡ್. ಹಾಗೆ ಶುದ್ಧ ಭಕ್ತರ ಇಚ್ಛೆಗಳು ಭಗವಂತನೊಟ್ಟಿಗೆ ಅಲೈನ್ ಆಗ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಶ್ರೀ ಚೈತನ್ಯ ಮಹಾಪ್ರಭು ಸೆಟ್, ಮೈ ಡಿಯರ್ ಹರಿದಾಸ, ಕೃಷ್ಣ ಇಸ್ ಸೋ ಮರ್ಸಿಫುಲ್ ದಟ್ ಹಿ ಮಸ್ಟ್ ಎಕ್ಸಿಕ್ಯೂಟ್ ವಾಟ್ ಎವರ್ ಯು ವಾಂಟ್. ಎಲ್ಲ ಇಚ್ಛೆಗಳು ಈಡೇರ್ತದೆ ಶುದ್ಧ ಭಕ್ತ. ಶುದ್ಧ ಭಕ್ತ ಅಂದ್ರೆ ಅದಕ್ಕೆ ಹೇಳುವಂಥದ್ದು, ಪ್ರಭುಪಾದ್ ಹೇಳಿದ್ದು ಒಮ್ಮೆ ಕೂಡ ಸಾರಿ ತಪ್ಪಾಯ್ತು. ಪ್ರಭುಪಾದ್ ಒಮ್ಮೆ ಕೂಡ ಹೇಳಿಲ್ಲ. ಯಾಕೆ? ಹೇಳಿದೆಲ್ಲ ವೇದ ವಾಕ್ಯ, ಭಗವಂತ ಈಡೇರಿಸ್ತಾನೆ. ಅದಕ್ಕೆ ಪ್ರಭುಪಾದ್ ವಾಯ್ಸ್ ತುಂಬಾ ಪವರ್ಫುಲ್. ಶುದ್ಧ ಭಕ್ತರ ವಾಣಿ ಎಷ್ಟು ಪವರ್ಫುಲ್ ಅಂದ್ರೆ ಭಗವಂತ ಎಲ್ಲವನ್ನು ಈಡೇರಿಸ್ತಾನೆ. ಒಮ್ಮೆ ಎಂತಾಯ್ತಂದ್ರೆ, ಒಬ್ಬ ಹೇಳುವಂಥದ್ದು ಪ್ರಭುಪಾದ್ ಹತ್ರ, ಎಸ್ ಪ್ರಭುಪಾದ್ ಹೇಳಿದ್ರು, ಇಫ್ ಯು ಡೂ ಸೆನ್ಸ್ ಗ್ರಾಟಿಫಿಕೇಶನ್ ದೆನ್ ಯು ವಿಲ್ ಬಿಕಮ್ ಡಾಗ್ ಇನ್ ನೆಕ್ಸ್ಟ್ ಲೈಫ್. ಅದಕ್ಕೆ ಅವ್ರು ಹೇಳುವಂಥದ್ದು, ವಾಟ್ ಈಸ್ ದ ರಾಂಗ್ ಇನ್ ಬಿಕಮಿಂಗ್ ಡಾಗ್? ಓಕೆ, ದೆನ್ ಐ ವಿಲ್ ಗಿವ್ ಮರ್ಸಿ, ನೆಕ್ಸ್ಟ್ ಲೈಫ್ ಯು ಬಿಕಮ್ ಡಾಗ್. ಗ್ಯಾರಂಟಿ ಅವನ ನಾಯಿಯೇ ನೆಕ್ಸ್ಟ್ ಲೈಫಲ್ಲಿ. ಅವನಿಗೆ ಗೊತ್ತಿಲ್ಲ ಇವರು ಆಚಾರ್ಯರಂತ. ವಾಟ್ ಈಸ್ ದ ಪ್ರಾಬ್ಲಮ್? ಈಗ ಹೆಚ್ಚಿನವ್ರು, ಈಗ ನಾವು ಪ್ರೀಚ್ ಮಾಡುವಾಗ ಎಂತಂದ್ರೆ ಭಕ್ತಿಯನ್ನು ಆಕ್ಸೆಪ್ಟ್ ಮಾಡೋದು ತುಂಬಾ ಕಡಿಮೆ. ಹಾಗೆ ಪ್ರೀಚ್ ಮಾಡುವಾಗ ನಾವು ಆ ರೀತಿ ಹೇಳಲಿಕ್ಕಿಲ್ಲ. ಪ್ರಭುಪಾದ ಹೇಳಿದಾಗ ಹೇಳಲಿಕ್ಕಿಲ್ಲ, ನಮ್ಗೆ ಏಟು ಬೀಳ್ತದೆ. ಶುದ್ಧ ಭಕ್ತರಿಗೆ ಅಂತಂದ್ರೆ ಅವ್ರಿಗೆ ಹೇಳ್ಬೋದು, ನೀವು ನೆಕ್ಸ್ಟ್ ಲೈಫ್ ನಾಯಿ ಆಗ್ತೀರಂತ. ಅದೇ ಆ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಇಲ್ಲ. ದಯವಿಟ್ಟು ಇದನ್ನೆಲ್ಲ ನಾವು ಪ್ರೀಚಿಂಗ್ ನಾವು ಕಲಿಬೇಕು. ಹಾಗೆ ಆದ್ರೂ ಕೂಡ ಹೇಗೆ ಅಂದ್ರೆ, ಎಸ್, ಶುದ್ಧ ಭಕ್ತರು ಹೇಳಿದ ಆಗ್ತದೆ. ಹಾಗೆ ಜನರಿಗೆ ಎಂತಂದ್ರೆ, ಎಸ್, ನನಗೆ ಎಂತ ಹೇಳಿಕ್ಕೆ ಬಯಸಂದ್ರೆ, ಜನರಿಗೆ ಇದಕ್ಕೆ ಕೌಂಟರ್ ಮಾಡ್ತಾರೆ. ಎಸ್, ಎಂತಾಯ್ತು ನೆಕ್ಸ್ಟ್ ಲೈಫ್ ಹಂದಿ ಆದ್ರೆ, ಎಂತಾಯ್ತು ನಾಯಿ ಆದ್ರೆ, ಎಂತಾಯ್ತು, ಓಕೆ ಆಗ್ಬೋದು. ಈ ರೀತಿ ಎಲ್ಲ ಹೇಳ್ತಾರೆ ಜನರೆಲ್ಲ. ಜನರಿಗೆ ಫಸ್ಟ್ ಆಫ್ ಆಲ್ ಎಂತ ಗೊತ್ತಿಲ್ಲ. ಹಂದಿ ಆದ್ರೆ ಎಂತ ಪ್ರಾಬ್ಲಮ್, ನಾಯಿ ಆದ್ರೆ ಎಂತ ಪ್ರಾಬ್ಲಮ್ ಗೊತ್ತಿಲ್ಲ ಅವರಿಗೆ. ಅದು ಜನರು ಈ ರೀತಿ ಹೇಳ್ತಾರೆ. ಅದೇ ರೀತಿ ಒಬ್ಬ ಹೇಳಿದ್ರು, ಓಕೆ then you become better, you become, I'll bless, next time you will become dog.
ಹಾಗೆ ಶುದ್ಧ ಭಕ್ತರು ಹೇಳಿದೆಲ್ಲ ಆಗ್ತದೆ. ಬಟ್ ವಾಟ್ ಎವರ್ happiness is mine is all due to your association. It is not fitting for you to go away and leave me behind. Yes. ಹಾಗೆ ಈಗ ಚೇತಮ್ಮ ಹೇಳುವಂಥದ್ದು ಎಂತ, ನಾನು ಈ ಖುಷಿಯಲ್ಲಿದ್ದೇನೆ ಯಾಕೆ? ನಿನ್ನ ಸಂಘದಿಂದ. ನೋಡಿ, ಇದಕ್ಕೆ ಹೇಳುವಂಥದ್ದು ರೆಸಿಪ್ರೊಕೇಶನ್. ಭಕ್ತನೇ ಕೃಷ್ಣನಿಗೆ ಭಕ್ತರಿಲ್ಲದೆ ಆಗುದಿಲ್ಲ, ಭಕ್ತರಿಗೆ ಕೃಷ್ಣ ಇಲ್ಲದೆ ಆಗುದಿಲ್ಲ. ಹಾಗೆ ಚೇತಮ್ಮ ಹೇಳುವಂಥದ್ದು, ನಾನೀಗ ಖುಷಿಯಲ್ಲಿದ್ದೇನೆ, ಅದು ನಿನ್ನ ಸಂಘದಿಂದ. ಹರಿದಾಸ್ ಠಾಕೂರ, ನಿನ್ನ ಸಂಘದಿಂದ ನಾನು ಈ ಖುಷಿಯಲ್ಲಿದ್ದೇನೆ. ಇಟ್ ಇಸ್ ನಾಟ್ ಫಿಟ್ಟಿಂಗ್ ಯು, ಇಟ್ ಇಸ್ ನಾಟ್ ಫಿಟ್ಟಿಂಗ್ ಫಾರ್ ಯು ಟು ಗೋ ಅವೇ ಅಂಡ್ ಲೀವ್ ಮೀ ಬಿಹೈಂಡ್. ಇದು ನೀನು ಬಿಟ್ಟು ಹೋಗುವುದು ಒಳ್ಳೆಯದಲ್ಲ. ಕ್ಯಾಚಿಂಗ್ ದ ಲೋಟಸ್ ಆಫ್ ಶ್ರೀ ಚೈತನ್ಯ ಮಹಾಪ್ರಭು, ಹರಿದಾಸ್ ಠಾಕೂರ್ ಸೆಡ್, ಮೈ ಲಾರ್ಡ್, ಈಗ ಪಾದ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಡು ನಾಟ್ ಕ್ರಿಯೇಟ್ ಅನ್ ಇಲ್ಯೂಷನ್, ಭ್ರಮೆ ತರಬೇಡಿ. ಆಲ್ದೋ ಐ ಆಮ್ ಸೋ ಫಾಲನ್, ನಾನು ಪತಿತ, ಯು ಮಸ್ಟ್ ಸರ್ಟನ್ಲಿ ಶೋ ಮೀ ದಿಸ್ ಮರ್ಸಿ, ನನಗೆ ಕೃಪೆ ತೋರಿಸಿ, ನಾನು ಪತಿತ, ನನ್ನ ಭ್ರಮೆಯಲ್ಲಿ ಇರಿಸಬೇಡಿ. ಎಸ್ ಮೈ ಲಾರ್ಡ್, ದೇರ್ ಆರ್ ಮೆನಿ ರೆಸ್ಪೆಕ್ಟೆಡ್ ಪರ್ಸನಾಲಿಟೀಸ್, millions of devotees who are fit to sit on my head. They are all helpful in your pastimes. ತುಂಬಾ ಕೋಟಿಗಳಲ್ಲಿ ಡಿವೋಟೀಸ್ ಇದ್ದಾರೆ. ಮಿಲಿಯನ್ಸ್ ಅಂದ್ರೆ ಲ್ಯಾಕ್ಸ್, ಸಾರಿ, ಮಿಲಿಯನ್ಸ್ ಅಂದ್ರೆ ಲ್ಯಾಕ್, 1 million is 10 lakh. ಓಕೆ, ಹಾಗೆ ಲಕ್ಷಗಳಲ್ಲಿ ಭಕ್ತರಿದ್ದಾರೆ. ಅವರೆಲ್ಲ ನನ್ನ ತಲೆ ಮೇಲೆ ಕೂತ್ಕೊಳ್ಬಹುದು. ದೇ ಆರ್ ಆಲ್ ಹೆಲ್ಪ್ಫುಲ್ ಇನ್ ಯುವರ್ ಪಾಸ್ಟ್ ಟೈಮ್ಸ್, ನಿಮ್ಮ ಈ ಲೀಲೆಯಲ್ಲಿ ಸಹಾಯ ಮಾಡ್ತಾರೆ. ಮೈ ಲಾರ್ಡ್, ಇಫ್ ಅನ್ ಇನ್ಸಿಗ್ನಿಫಿಕೆಂಟ್ ಇನ್ಸೆಕ್ಟ್ ಲೈಕ್ ಮೀ ಡೈಸ್, ವಾಟ್ ಈಸ್ ಅ ಲಾಸ್? ನೋಡಿ ಎಂತ ಮಾತು, ಅದಕ್ಕೆ ಹೇಳುವಂಥದ್ದು ಪ್ರತಿಯೊಂದು ವರ್ಡ್ ಕೂಡ ನಮ್ಮನ್ನು, ಅದಕ್ಕೆ ಚೇತನ ಓದಿದ್ರೆ ನಮಗೆ ಆಟೋಮೆಟಿಕ್ ನಾವು ನಂಬರ್ ಆಗ್ತೇವೆ. ನಮ್ಮದು ಸ್ವಲ್ಪ ಅಹಂಕಾರ ಇದ್ರು ಕೂಡ ಸ್ಮ್ಯಾಶ್ ಆಗ್ತಾ ಹೋಗ್ತದೆ. ಹರಿದಾಸ್ ಅವರು ಅಂತ ಹೇಳುವಂಥದ್ದು, ಇಫ್ ಅನ್ ಇನ್ಸಿಗ್ನಿಫಿಕೆಂಟ್ ಇನ್ಸೆಕ್ಟ್, ಏನು ಕೆಲಸಗಾರದ ಈ ಎಂತ ಹೇಳುವಂಥದ್ದು, ಇನ್ಸೆಕ್ಟ್ಗೆ ಅಂತ ಹೇಳುವಂಥದ್ದು ಕೀಟ, ನಾನು ಇನ್ಸಿಗ್ನಿಫಿಕೆಂಟ್ ಕೀಟ ಅಂದ್ರೆ ಲೆಕ್ಕಕ್ಕೆ ಬಾರದು, ನಾನು ಕೀಟ, ನಾನು ಸತ್ರೆ ಏನು ಲಾಸ್? ಇಫ್ ಅನ್ ಆ್ಯಂಡ್ ಡೈಸ್, ವೇರ್ ಇಸ್ ದ ಲಾಸ್ ಟು ದಿ ಮೆಟೀರಿಯಲ್ ವರ್ಲ್ಡ್? ಭೌತಿಕ ಲೋಕದಲ್ಲಿ ತುಂಬಾ ಈ ಎಂತ ಹೇಳುವಂಥದ್ದು ಸಣ್ಣ ಸಣ್ಣ ಇರುವೆಗೆಲ್ಲ ಸಾಯ್ತದೆ, ಎಂತ ಲಾಸ್ ಉಂಟಾ? ಇಲ್ಲ. ಆ ರೀತಿ ಹೇಳ್ತಾರೆ, ನಾನು ಇನ್ಸಿಗ್ನಿಫಿಕೆಂಟ್ ಇನ್ಸೆಕ್ಟ್ ಅಂತ ಹೇಳ್ತಾರೆ. ಮೈ ಲಾರ್ಡ್, ಯು ಆರ್ ಆಲ್ವೇಸ್ ಅಫೆಕ್ಷನ್ ಟು ಯುವರ್ ಡಿವೋಟೀಸ್. ಐ ಆಮ್ ಜಸ್ಟ್ ಆನ್ ಇಮಿಟೇಷನ್ ಡಿವೋಟಿ. ನೋಡಿ, ಇಮಿಟೇಷನ್ ಡಿವೋಟಿ ಅಂದ್ರೆ ಸೋ ಕಾಲ್ಡ್ ಡಿವೋಟಿ. ನಾನು ಡಿವೋಟಿ ಅಲ್ಲ, ನಾನು ಡಿವೋಟಿ ಆಗಿದ್ದೇನೆ, ಅದು ನನ್ನ ಡಿವೋಟಿ ಅಲ್ಲ. ಇದು ಆಕ್ಚುಲಿ ನಾವು ವಿ ಆರ್ ಡ್ರೆಸ್ಡ್ ಅಪ್ ಲೈಕ್ ಎ ಡಿವೋಟಿ. ತಿಲಕ್ ಹಾಕಿದ್ದೇವೆ, ಕಂಠಿ ಮಲ ಹಾಕಿದ್ದೇವೆ, ಡಿವೋಟಿ ಆಗಿದ್ದೇವೆ. ಆಕ್ಚುಲಿ ನಾವು ಡಿವೋಟಿ ಅಲ್ಲ, ಸೋ ಕಾಲ್ಡ್ ಡಿವೋಟಿ, ಹೆಸರಿಗೆ ಮಾತ್ರ ಡಿವೋಟಿ. ನೋಡಿ, ಇದು ಇಂಥದೆಲ್ಲ ಇದು ನಮ್ಗೆಲ್ಲ ಪಟ್ 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 ಅಂತ ನಮ್ಗೆ ಹೊಡೆತ ಸಿಗ್ತಾ ಉಂಟು. ಅಂದ್ರೆ ಇದು ಹರಿದಾಸ್ ಠಾಕೂರ್ ನಮ್ಮನ್ನು ಸರಿ ಮಾಡುವಂಥದ್ದು. ಅವರು ಆಕ್ಚುಲಿ ಡಿವೋಟಿ. I am just an imitation devotee, but nevertheless I wish that you fulfill my desire. That is my expectation. ನನ್ನ ಇಚ್ಛೆಯನ್ನು ಈಡೇರಿಸಿ. Because he had to perform his noon duties, Chaitanya Mahaprabhu got up to leave, but it was settled that the following day, after he saw Lord Jagannath, he would return to visit Haridas Thakur. ಯಾಕೆಂದ್ರೆ ಅವರ ಸಂಜೆಯ ಕಾರ್ಯಕ್ರಮ ಇದ್ದ ಕಾರಣ, ಮಧ್ಯಾಹ್ನದ ಕಾರ್ಯಕ್ರಮ ಇದ್ದ ಕಾರಣ ಅವರಲ್ಲಿಂದ ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಬರ್ತಾರೆ ಹರಿದಾಸ್ ಠಾಕೂರ್. After embracing him, Sri Chaitanya left to perform his noon activities and went to the sea to take his bath. ಹಾಗೆ ಅವರನ್ನು ಆಲಿಂಗನ ಮಾಡಿದ ಮೇಲೆ ಅವರ ಮಧ್ಯಾಹ್ನ ಕ್ರಿಯೆಗಳಿಗೆ ಹೋಗ್ತಾರೆ, ಮತ್ತೆ ಸಮುದ್ರಕ್ಕೆ ಹೋಗ್ತಾರೆ, ಸ್ನಾನ ಮಾಡ್ತಾರೆ. The next morning, after visiting Jagannath temple, Sri Chaitanya Mahaprabhu, accompanied by all his devotees, went hastily to see Haridas Thakur. ನೆಕ್ಸ್ಟ್ ದಿವಸ ಜಗನ್ನಾಥನ ದರ್ಶನ ಆದ ಮೇಲೆ ಅವರೆಲ್ಲ ಭಕ್ತರೊಟ್ಟಿಗೆ ಹರಿದಾಸ್ ಠಾಕೂರ್ ಹತ್ರ ಹೋಗ್ತಾರೆ. Sri Chaitanya Mahaprabhu and the devotees came before Haridas Thakur, who offered his respects to lotus feet of Chaitanya Mahaprabhu and all the Vaishnavas. ಈಗ ಹರಿದಾಸ್ ಠಾಕೂರ್ ಚೈತನ್ಯ ಅಡ್ಡ ಬೀಳ್ತಾರೆ, ಮತ್ತೆ ಎಲ್ಲ ವೈಷ್ಣವರು ಅಡ್ಡ ಬೀಳ್ತಾರೆ. Lord Sri Chaitanya enquired, "My dear Haridas, what is the news?" ಎಂತ ನ್ಯೂಸ್ ಎಂತ ಚೈತನ್ಯ ಹೇಳ್ತಾ ಇದ್ದಾರೆ ಹರಿದಾಸ್ ಠಾಕೂರ್. Upon hearing this, Sri Chaitanya Mahaprabhu immediately began great congregation chanting in the courtyard.
Vakreshwar Pandit was the chief dancer. Vakreshwar Pandit, he was dancing 72 hours. 72 ಗಂಟೆ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ. ಈಗ ನಾನು ಕೂಡ ಎಂತ ಹೇಳುವಂತ ಸರ್, ನಾನು ಕೃಷ್ಣ ಪ್ರಜ್ಞೆಗೆ ಬರುವ ಮುಂಚೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಹಾಗಾಗಿ ಡ್ಯಾನ್ಸ್ ಸ್ವಲ್ಪ ನಮ್ಗೆ ಗೊತ್ತುಂಟು. ಹಾಗಾಗಿ ನಂಗೆ ಆಗ್ಲಿಕ್ಕಿಲ್ಲಪ್ಪ 72 ಗಂಟೆ ಇಲ್ಲ. ನನಗೆ ಒಂದು ಕಂಟಿನ್ಯೂಸ್ ಒಂದು 4-5 ಗಂಟೆ ಮಾಡುವಾಗ ನನಗೆ ಟೈರ್ಡ್ನೆಸ್ ಆಗ್ತದೆ, ಮತ್ತೆ ಸ್ವಲ್ಪ ಬ್ರೇಕ್ ಬೇಕು, ಒಂದು ಅರ್ಧ ಗಂಟೆ ಮತ್ತೆ ಮಾಡುವ ಕುಣಿಬಹುದು. ಹಾಗಾಗಿ ಜಾಸ್ತಿ ಆಗ್ಲಿಕ್ಕಿಲ್ಲ, ನಾವು ಬದ್ಧ ಜೀವಿಗಳು. ಹಾಗೆ ಆದ್ರೆ ವಕ್ರೇಶ್ವರ ಪಂಡಿತ್ ಅಂತ ಇವಾಗ ಚೀಫ್ ಡ್ಯಾನ್ಸರ್, ಇವಾಗ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ 72 hours ಅಂದ್ರೆ 3 ದಿವಸ ಒಬ್ಬ. ಮಹಾಪ್ರಭು ಕೀರ್ತನ ಸ್ಟಾರ್ಟ್ ಮಾಡ್ತಾರೆ. Vakresh Pandit was the chief dancer. Headed by Swarup Damodar Goswami, all the devotees surrounded Haridas Takur and began congregation chanting. Swarup Damodar Goswami ittare, Chaitanya Mahaprabhu ellaru seri Haridas Takur sutta ಮಾಡ್ತಾರೆ, ಡ್ಯಾನ್ಸ್ ಚಾಂಟ್ ಮಾಡ್ತಾರೆ. In front of all great devotees like Ramananda Rai, Swarup Bhattacharya, Sri Chaitanya Mahaprabhu began to describe the holy attributes of Haridas Takur. ಈಗ ಚೈತನ್ಯ ಮಹಾಪ್ರಭು ಗ್ಲೋರಿಫೈ ಮಾಡ್ತಾ ಇದ್ದಾರೆ ಯಾರನ್ನು? ಹರಿದಾಸ್ ಠಾಕೂರ್. As he described attributes of Haridas Thakur, Chaitanya Mahaprabhu seemed to possess 5 mouths. ನೋಡಿ 5 ಬಾಯಿ ಅಂತೆ. ಯಾಕಂದ್ರೆ ಡಿವೋಟೀಸ್ ಬಗ್ಗೆ ಗ್ಲೋರಿಫಿಕೇಶನ್ 5 ಮೌತ್ 5 ಬಾಯಿ ಕೂಡ ಸಾಲದಂತೆ. 5 mouths, seem to possess 5 mouths. The more he described, the more his great happiness increased. ಜಾಸ್ತಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಹರಿದಾಸ್ ಠಾಕೂರ್ ಅನ್ನು, ಅವರ ಹ್ಯಾಪಿನೆಸ್ ಜಾಸ್ತಿ ಆಗ್ತಾ ಉಂಟು. After hearing of the transcendent qualities of Haridas Thakur, all the devotees present were struck. Struck ಅಂದ್ರೆ ಹೇಗೆ? ಈಗ ನೀವು ಇದಕ್ಕೆ ಹೋಗ್ತೀರಿ, ಯಾವುದಕ್ಕೆ ಶಾಪಿಂಗ್ ಮಾಲಿಗೆ ಹೋಗ್ತೀರಿ, ಅಲ್ಲಿ ಇದಿರ್ತದೆ, ಯಾವುದು ಗೊಂಬೆ ಇರ್ತದೆ. ಗೊಂಬೆಗೆ ಹೀಗೆ ಇರ್ತದೆ, ಹಾಗೆ ಇರ್ತದೆ, ಹೀಗೆ ಈಗ ಈ ಶೇಪಲ್ಲಿ ಹೀಗೆ ಇರ್ತದೆ. ಅದೇ ಡಿವೋಟೀಸ್ ಎಲ್ಲ ಸ್ಟಕ್ ಆದ್ರಂತೆ. ಹೇಗೆ? ಹರಿದಾಸ್ ಠಾಕೂರ್ ಬಗ್ಗೆ ಗ್ಲೋರಿಫೈ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಸ್ಟ್ರಕ್ ವಿತ್ ವಂಡರ್, ದೇ ಆಲ್ ಆಫರ್ಡ್ ದೇರ್ ರೆಸ್ಪೆಕ್ಟ್ ಆಬ್ಲಿಗೇಷನ್ ಟು ದಿ ಲೋಟಸ್ ಫೀಟ್ ಆಫ್ ಹರಿದಾಸ್ ಠಾಕೂರ್. ಆಗ ಎಲ್ಲ ವೈಷ್ಣವರು ಹರಿದಾಸ್ ಠಾಕೂರ್ಗೆ ಅಡ್ಡ ಬೀಳ್ತಾ ಇದ್ದಾರೆ. ಹರಿದಾಸ್ ಠಾಕೂರ್ ಮೇಡ್ ಶ್ರೀ ಚೈತನ್ಯ ಮಹಾಪ್ರಭು ಸಿಟ್ ಡೌನ್ ಇನ್ ಫ್ರಂಟ್ ಆಫ್ ಹಿಮ್ ಅಂಡ್ ದೆನ್ ಹಿ ಫಿಕ್ಸ್ ಹಿಸ್ ಐಸ್. ಹಾಗಾಗಿ ಹರಿದಾಸ್ ಠಾಕೂರ್ ಎಂತ ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಅವರ ಎದುರು ಕುತ್ಕೊಳ್ಳೋದು ಮಾಡ್ತಾರೆ, ಮತ್ತೆ ಅವರ ಕಣ್ಣನ್ನು ಕ್ಲೋಸ್ ಮಾಡ್ತಾರೆ, ಲೈಕ್ 2 bumblebees ಆನ್ ದಿ ಲೋಟಸ್ ಫೀಟ್ ಆಫ್ ದಿ ಲಾರ್ಡ್. ಅವರ ಪಾದದಲ್ಲಿ he held the lotus feet of Chaitanya Mahaprabhu on his heart and then took the dust of the feet of all the devotees present and put it on his head. ನೋಡಿ, ಹರಿದಾಸ್ ಎಂಟ ಮಾಡ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುದು ಪಾದವನ್ನು ಹಿಡಿದಿದ್ದಾರೆ, ಮತ್ತೆ ಅವರ ಹೃದಯದಲ್ಲಿ he held the lotus feet of Chaitanya on his heart. ಓಕೆ, ಅಡ್ಡ ಬಿದ್ದಿದ್ದಾರೆ, ಚೈತನ್ಯ ಮಹಾಪ್ರಭು ಪಾದವನ್ನು ಅವರ ಹೃದಯದಲ್ಲಿ ತರಿಸಿದ್ದಾರೆ. ದೆನ್ ಟುಕ್ ದ ಡಸ್ಟ್ ಆಫ್ ದಿ ಫೀಟ್ ಆಫ್ ಆಲ್ ದ ಡಿವೋಟೀಸ್, ಎಲ್ಲ ಭಕ್ತರ ಪಾದದ ಧೂಳಿಯನ್ನು ತೆಗಿತಾರೆ, ಮತ್ತೆ ಅವರ ತಲೆಗೆ ಅದನ್ನು ಹಾಕ್ತಾರೆ. ಈ ಬಿಗ್ಯಾನ್ ಟು ಚಾಂಟ್ ದ ಹೋಲಿ ನೇಮ್ ಆಫ್ ಶ್ರೀ ಕೃಷ್ಣ ಚೈತನ್ಯ ಅಗೇನ್ ಅಂಡ್ ಅಗೇನ್. ಗಡಿ ಹೇಳ್ತಾ ಇದ್ದಾರೆ, ಶ್ರೀ ಕೃಷ್ಣ ಚೈತನ್ಯ. ಆಸ್ he drank the sweetness of the face of the Lord, tears constantly glided down from his eyes. ಹಾಗೆ ಆ ರೀತಿ ಹೇಳುವಾಗ ಎಂತಾಯ್ತು, ಕಣ್ಣಲ್ಲಿ ನೀರು ಹರಿತಾ ಉಂಟಂತೆ. While chanting the holy name of Sri Krishna Chaitanya, he gave up his air of life and left his body. ಅವರ ವಾಯುವನ್ನು ಎಂತ ಹೇಳುವಂಥದ್ದು ಸ್ಟಾಪ್ ಮಾಡ್ತಾರೆ, ಮತ್ತೆ ದೇಹವನ್ನು ಬಿಡ್ತಾರೆ. Seeing the wonderful death of Haridas Thakur by his own will, which was just like a great mystic yogis, everyone remembered the passing away of Bhishma. ಆಗ ಹರಿದಾಸ್ ಠಾಕೂರ್ ದೇಹತ್ಯಾಗ ಮಾಡುವಂಥದ್ದು ಎಲ್ಲರಿಗೂ ಭೀಷ್ಮನ ನೆನಪು ಅಂತಂದ್ರೆ, ಅಂದ್ರೆ ಅವರ ಓನ್ ವಿಲ್ ಅಲ್ಲಿ. ನಾವು ಹಾಗೆ ಅಲ್ಲ, ವಿ ಆರ್ ಫೋರ್ಸ್ಡ್ ಟು ಡೈ, ವಿ ಆರ್ ಫೋರ್ಸ್ಡ್ ಟು ಡೈ. ಆದ್ರೆ ಹರಿದಾಸ್ ಠಾಕೂರ್ ಹಾಗೆ ಅಲ್ಲ, ಬೈ ಹಿಸ್ ಓನ್ ವಿಲ್. ದೇರ್ ವಾಸ್ ಎ tumultuous noise as they all chanted the holy name Hari and Krishna. Sri Chaitanya Mahaprabhu became overwhelmed with ecstatic love. ದೊಡ್ಡ ಈ ಶಬ್ದ ಇತ್ತಂತೆ, ಮತ್ತೆ ಚೈತನ್ಯ ಮಹಾಪ್ರಭು ecstatic love ಗೆ ಹೋದ್ರು. The Lord raised the body of Haridas Thakur and placed it on his lap. ಚೈತನ್ಯ ಮಹಾಪ್ರಭು ಅವನ ದೇಹವನ್ನು ತೆಗೆದು ಅವರ ಪಾದದಲ್ಲಿ ಇಡ್ತಾರೆ.
he began to dance in the courtyard in great ecstatic. ಆಗ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Yes, because of Sri Chaitanya Mahaprabhu's ecstatic love, all the devotees were helpless, and in ecstatic love, they also began to dance and chant congregationally. Yes, ಇಲ್ಲಿಗೆ ನಾವು ನಿಲ್ಲಿಸುವ ಸಮಯ ಆಯಿತು. Yes, Hare Krishna. Yes.